ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರೊಫೆಸರ್ ಶ್ರೀನಾಥ್ ರಾವ್. 72ನೇ ಸ್ವಾತಂತ್ರ್ಯ ಸಂಭ್ರಮದ ಶುಭಾಶಯಗಳು. ಭಾರತ ದೇಶದ ಇತಿಹಾಸವನ್ನು ನೋಡಿದರೆ ನಮಗೆಲ್ಲ ಬಹಳಷ್ಟು ಖುಷಿಯಾಗ್ತದೆ. ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದಂತಹ ಅದೆಷ್ಟು ಕೋಟಿಗಟ್ಟಲೆ ಭಾರತೀಯರನ್ನು ನೆನಪಿಸ್ಕೊಳ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ವಿಶೇಷ ವಿದುಷಿ ವಿಶಾರದೆ ಸ್ವಾತಂತ್ರ್ಯ ಪಂಚಮಿ, ನಿಮಗಾಗಿ, ನಮ್ಮ ಸ್ಪಂದನ ಟಿವಿಯ ವೀಕ್ಷಕರಿಗಾಗಿ. ಭಾರತದ ಇತಿಹಾಸವನ್ನು ನೋಡಿದರೆ ಕಳೆದ 72 ವರ್ಷಗಳಲ್ಲಿ ಸ್ವಾತಂತ್ರ್ಯದ ನಂತರ ನಾವು ಬಹಳಷ್ಟು ಮುಂದುವರೆದಿದ್ದೇವೆ. ಆರ್ಥಿಕವಾಗಿ, ಜಾಗತಿಕವಾಗಿ, ಭೌಗೋಳಿಕವಾಗಿ ಹಾಗೂ ರಾಜಕೀಯವಾಗಿ ಬಹಳಷ್ಟು ಸಾಧನೆಗಳು ಈ ದೇಶದಲ್ಲಿ ಆಗಿವೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸ್ ಅಂತ ಹೇಳಿದ್ದಾರೆ. ಜನನಿ ಮತ್ತು ಮಾತೃಭೂಮಿಗಾಗಿ ನಾವು ಯಾವತ್ತೂ ಚಿರಋಣಿ ಆಗಿರಬೇಕು. ಭಾರತ ಮತ್ತು ಚೀನಾ ಮತ್ತು ಜಪಾನ್ ಈ 3 ದೇಶಗಳನ್ನು ನಾವು ಹೋಲಿಕೆ ಮಾಡಿದಲ್ಲಿ ಭಾರತವು ಯುವ ಜನಾಂಗದ ದೃಷ್ಟಿಯಿಂದ ಬಹಳಷ್ಟು ಮುಂದುವರೆದಿದೆ. ಪ್ರಸಕ್ತ ಸಾಲಿನ ಅಂಕಿಅಂಶಗಳನ್ನು ತೆಗೆದುಕೊಂಡರೆ ಭಾರತದ ಸರಾಸರಿ ಆಯುಸ್ಸಲ್ಲಿ 50% ಬಹಳಷ್ಟು ಜನರು 25 ವರ್ಷ ಹಾಗೂ 65% ಜನರು 35 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಇದೇ ರೀತಿ ಭಾರತದ ಯುವ ಜನಾಂಗದವರು ಮುಂದುವರೆದಲ್ಲಿ 2020 ಹೊತ್ತಿಗೆ, ಅಂದರೆ ಇನ್ನು 2 ವರ್ಷಗಳ ನಂತರ ಭಾರತದ ಸರಾಸರಿ ಯುವ ಜನಾಂಗದ ಆಯುಸ್ಸು 29 ಆಗಿ ಚೈನಾ ಮತ್ತು ಜಪಾನ್ಗಿಂತ, ಅಂದರೆ ಚೈನಾ 37 ಆಗಿರುತ್ತೆ, ಜಪಾನ್ 48 ವರ್ಷ ಆಗಿರುತ್ತೆ. ನಾವು ಜಪಾನ್ಗಿಂತ 2 ಪಟ್ಟು ಅಧಿಕವಾದಂತಹ ಯುವ ಸಾಮರ್ಥ್ಯವನ್ನು ಹೊಂದುವ ದೇಶವಾಗುತ್ತಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಇಂತಹ ಯುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಭಾರತ ದೇಶದ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಮತ್ತಷ್ಟು ಹುರಿದುಂಬಿಸುವ ಕಾರ್ಯ ಆಗಬೇಕಾಗಿದೆ. ಈ ದಿಶೆಯಲ್ಲಿ ನಮ್ಮ ಉಡುಪಿಯ ಸ್ಪಂದನ ಟಿವಿ ಈ ಒಂದು ಮಹತ್ತರವಾದ ಕಾರ್ಯಕ್ರಮವನ್ನು ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಇಟ್ಟುಕೊಂಡಿದೆ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ನಾನು ಕರಾವಳಿಯ ಪ್ರತಿಭೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಭೆ, ಉಡುಪಿಯ ಹೆಮ್ಮೆಯ ಮಗಳಾದಂತಹ ವಿದುಷಿ ಕುಮಾರಿ ದೀಕ್ಷಾ ರಾಮಕೃಷ್ಣ ಅವರು. ನಮಸ್ತೆ. ನಮಸ್ತೆ. ಮೊದಲನೇದಾಗಿ ನಿಮಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಧನ್ಯವಾದಗಳು. ಇವರ ಒಂದು ಕಿರುಪರಿಚಯ ನಾನು ಮಾಡಬೇಕಂತಿದ್ದೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರತಕ್ಕಂತಹ ಬಹಳಷ್ಟು ಜನರಿಗೆ ದೀಕ್ಷಾ ರಾಮಕೃಷ್ಣ ಯಾರಂತ ಪರಿಚಯವಾಗಿದೆ. ಇತ್ತೀಚೆಗಷ್ಟೇ ಇವರ ಸಂಸ್ಥೆ ಏನಿದೆ ಹೆಜ್ಜೆ ಗೆಜ್ಜೆ ಪ್ರತಿಷ್ಠಾನ 25ನೇ ವರ್ಷದ ಕಾರ್ಯಕ್ರಮ ಉಡುಪಿ ರಾಜಾಂಗಣದಲ್ಲಿ ಆಗ್ತಾ ಇತ್ತು. ಕಾರ್ಯಕ್ರಮ ಆಗ್ತಾ ಇರುವಾಗ ಒಂದು ಸಾಧಾರಣ 100-200 ಜನ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದ ಜನರಲ್ಲಿ ಅಲ್ಲಿ ನಿಂತುಕೊಂಡಿದ್ರು. ನಾನು ಎಣಿಸಿದೆ ಏನಂದ್ರೆ ಇವರು ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಂದಿರ್ಬೋದಂತ. ಆದರೆ ಕಾರ್ಯಕ್ರಮದ ನಂತರ ನನಗೆ ಗೊತ್ತಾಯಿತು ಅವರು ಬಂದಿರೋದು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಇವರ ಒಂದು ಹಸ್ತಲಾಘವನ್ನು ಮಾಡಲಿಕ್ಕೆ, ಇವರ ಒಂದು ಆಟೋಗ್ರಾಫ್ ತಗೊಳ್ಳಿಕ್ಕೆ ನಿಂತಿದ್ದಾರೆ ಅಂತ. ಕೇವಲ 4 ವರ್ಷ ವಯಸ್ಸಿನಲ್ಲೇ ಇವರು ವೇದಿಕೆಯ ಮೇಲೆ ನೃತ್ಯ ಪ್ರದರ್ಶನ ಮತ್ತು ಸಂಗೀತ ಪ್ರದರ್ಶನ ಪ್ರಾರಂಭ ಮಾಡಿದರು. ಇಂಜಿನಿಯರಿಂಗ್ ಪದವಿಯನ್ನು ಸಹ ಪಡೆದರು. ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಸುಮಾರು 500ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ದೇಶದಾದ್ಯಂತ, ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ಸಹ ತಿಂಗಳುಗಟ್ಟಲೆ ತನಕ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಬನ್ನಿ, ಇವರೊಂದಿಗೆ ಇವರ ಜೀವನದ ಅನುಭವ, ಇವರು ಬೆಳೆದು ಬಂದಂತಹ ಹಾದಿ, ಮುಂದೆ ಇವರ ಜೀವನದಲ್ಲಿ ಯಾವ ಮಟ್ಟಕ್ಕೆ ತಲುಪಬೇಕಂತ ಒಂದು ಆಶೆ ಇಟ್ಕೊಂಡಿದ್ದಾರೆ, ಅದರ ಬಗ್ಗೆ ನಾವು ಇವರ ಪರಿಪೂರ್ಣ ಮಾಹಿತಿಯನ್ನು ತಿಳಿಯೋಣ. ದೀಕ್ಷಾರವರೇ, ಕೇವಲ 4 ವರ್ಷ ವಯಸ್ಸಿನಲ್ಲಿ ತಾವು ಈ ವೇದಿಕೆಯ ಮೇಲೆ ಬಂದು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಬಹುಶಃ ಈ 5, 6, 7 ವರ್ಷದ ತನಕ, ಈಗ ನಮಗೆ ಟಿವಿಗಳಲ್ಲಿ ರಿಯಾಲಿಟಿ ಶೋ ಅಂತ ನೋಡ್ತಾ ಇದ್ದೇವೆ, 6 ವರ್ಷ 7 ವರ್ಷದ ಮಕ್ಕಳು ವೇದಿಕೆಯಲ್ಲಿ ಬರೋದು ಸಾಮಾನ್ಯವಾಗಿದೆ. ಆದರೆ 20 ವರ್ಷಗಳ ಹಿಂದೆ, ಸುಮಾರು 18-20 ವರ್ಷಗಳ ಹಿಂದೆ ಆ ರಿಯಾಲಿಟಿ ಶೋ ಎನ್ನುವ ಕಾನ್ಸೆಪ್ಟೇ ಇರಲಿಲ್ಲ. ಆ ಟಿವಿ ಮಾಧ್ಯಮಗಳ ಒಂದು ಅಷ್ಟು ಹಾವಳಿಯೂ ಇರಲಿಲ್ಲ, ಮಕ್ಕಳ ಮೇಲಷ್ಟು ಒತ್ತಡವೂ ಇರಲಿಲ್ಲ. ಆದರೂ 18-20 ವರ್ಷಗಳ ಹಿಂದೆ ತಾವು ತಮ್ಮ 4 ವರ್ಷದ ವಯಸ್ಸಿನಲ್ಲಿ ನಿಮ್ಮ ತಂದೆಯವರೊಟ್ಟಿಗೆ, ನಿಮ್ಮ ತಾಯಿಯವರೊಟ್ಟಿಗೆ ಬಹಳಷ್ಟು ಬೇರೆ ಬೇರೆ ಕರ್ನಾಟಕದ ಭಾಗಗಳಿಗೆ ಹೋಗಿ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದ್ರಿ. ಇದರ ಹಿನ್ನೆಲೆಯನ್ನು, ನಿಮಗೆ 4 ವರ್ಷ ವಯಸ್ಸಿನಲ್ಲಿ ಆಟವಾಡುವ ವಯಸ್ಸಿನಲ್ಲಿ ಆಟವನ್ನು ಬಿಟ್ಟು ಪಾಠ ಪ್ರಾರಂಭವಾಗುವ ಮೊದಲೇ ಸಂಗೀತ ಜ್ಞಾನ ಮತ್ತು ನೃತ್ಯ ಜ್ಞಾನವನ್ನು ನಿಮಗೆ ಹೇಗೆ ನೀವು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರಿ ಅಂತ ಹೇಳ್ಬೋದಾ? ಮೊದಲನೇದಾಗಿ ನನಗೆ ಮನೆಯೇ ಮೊದಲ ಪಾಠಶಾಲೆ. ನನ್ನ ತಾಯಿಯೇ ನನ್ನ ಮೊದಲ ಗುರು. ವಿದುಷಿ ಶ್ರೀಮತಿ ಯಶಾ ರಾಮಕೃಷ್ಣ ಇವರ ಒಂದು ಟ್ರೈನಿಂಗಲ್ಲಿ ನಾನು ಬೆಳೆದವಳು. ಭರತನಾಟ್ಯ ಹಾಗೂ ಸಂಗೀತ ಎರಡೂ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ನಾನು ನನ್ನ ಒಂದು 2ನೇ ವಯಸ್ಸಿನಲ್ಲೇ ನಾನು ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. 2 ವಯಸ್ಸಿಂದ 4ನೇ ವಯಸ್ಸಿಗೆ ನಾನು ಸ್ಟೇಜ್ ಅಂದರೆ ಕಾಂಪಿಟೇಷನ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ. ಹಾಗಾದ್ರೆ ಈಗಿನ ಕಾಲದಲ್ಲಿ ನರ್ಸರಿಗೆ ಇನ್ನೊಂದು ಕಿಂಡರ್ ಗಾರ್ಡನ್ ಅಂತ ಕಳಿಸ್ತಾರೆ, ಪ್ಲೇ ಹೋಮ್ ಅಂತ, 3 ವರ್ಷ. ನೀವು ಅದರ ಮೊದಲೇ ನೀವು ಆ ಹಂತವನ್ನು ಪ್ರಾರಂಭ ಮಾಡಿ ಆಗಿದೆ. ಖಂಡಿತ. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಅದೊಂದು ಧೈರ್ಯ ನನ್ನಲ್ಲಿ ಮೊದಲಿಂದನೇ ಇತ್ತು, ಆ ಕಾನ್ಫಿಡೆನ್ಸು. ಮನೇಲಿ ಅಮ್ಮ ಪಾಠ ಮಾಡೋದನ್ನ ನೋಡ್ತಿದ್ದೆ, ಕಲಿತಿದ್ದೆ, ತುಂಬ ಅಬ್ಸರ್ವ್ ಮಾಡ್ತಿದ್ದೆ. ಆದ್ರಿಂದ ಒಂದು ಫಿಯರ್ ಅನ್ನೋದು ನನಗೆ ಬರಲಿಲ್ಲ. ನಾನು ಫುಲ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಡ್ಯಾನ್ಸ್ ಇವಾಗ ಮಾಡು ಅಂದರೆ ನಾನು ಎಲ್ಲಂದರೆ ಅಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ. ರೋಡ್ ಅಂದರೆ ರೋಡ್ ಮಧ್ಯದಲ್ಲಿ, ಇಲ್ಲ ಸ್ಟೇಜೇ ಬೇಕು ಅಂತ ಇರಲಿಲ್ಲ. ಸೊ ಆದ್ದರಿಂದ
ಡ್ಯಾನ್ಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ 4ನೇ ವರ್ಷದಿಂದ ನಾನು ಕಾಂಪಿಟಿಷನ್ಸಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈವನ್ ಪರ್ಫಾರ್ಮೆನ್ಸಸ್, ಆಮೇಲೆ ಚಿಗುರು ಕಾರ್ಯಕ್ರಮ ಅಂತ ಒಂದು ಬಂತು, ಫಸ್ಟ್ ಟೈಮ್ TV ರಿಯಾಲಿಟಿ ಶೋ ಅಂತ ಒಂದು ಬಂತು. ಅಲ್ಲಿ ಅಂದರೆ ಕಾಂಪಿಟಿಷನ್ ಇರಲಿಲ್ಲ, ಬಟ್ ಒಂದು ಎಲ್ಲರ ಇಡೀ ಕರ್ನಾಟಕದಲ್ಲಿ ಯಾರೆಲ್ಲ ಚಿಕ್ಕ ಮಕ್ಕಳಿದ್ದಾರೆ ಅವರಿಗೊಂದು ಅವರ ಟ್ಯಾಲೆಂಟನ್ನು ಹೊರಗೆ ಎಲ್ಲರಿಗೆ ಪರಿಚಯ ಮಾಡುವಂಥ ಒಂದು ಕಾರ್ಯಕ್ರಮ ಚಿಗುರು ಅಂತ, ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಆ ಟೈಮಲ್ಲಿ ನನಗೆ ಮೀಡಿಯಾ, ಸೋಷಿಯಲ್ ಮೀಡಿಯಾ ಅವೆಲ್ಲ ಏನೂ ಇರಲಿಲ್ಲ. ಸೊ ಬರೀ ನನಗೆ ನೋಡಿ ಕಲಿಯೋದು, ಪಾರ್ಟಿಸಿಪೇಟ್ ಮಾಡೋದು, ಆ ಪ್ರೈಸ್ ಬಂದರೆ ಖುಷಿ ಆಗುತ್ತೆ, ಬರಲಿಲ್ಲ ಅಂತಂದರೆ ಇನ್ನೂ ಪ್ರಯತ್ನ ಮಾಡಿ ಅದನ್ನು ಸಾಧಿಸಬೇಕು ಅನ್ನೋ ಛಲ ಇತ್ತು. ಆದ್ದರಿಂದ ಯಾವುದೇ ಸಾಮಾಜಿಕ ಜಾಲತಾಣಗಳ ಅವೆಲ್ಲ ಒಂದು ಪ್ರೆಷರ್ ಇಲ್ಲದೇ ಫಸ್ಟ್ ಸ್ಟಾರ್ಟ್ ಮಾಡಿದೆ ನನಗೋಸ್ಕರ ನಾನು ಡ್ಯಾನ್ಸ್ ಮಾಡಬೇಕು, ನನ್ನ ಒಂದು ಡ್ಯಾನ್ಸ್ ಇನ್ಸ್ಟಿಟ್ಯೂಷನಿಗೋಸ್ಕರ ಆ ಒಂದು ಇನ್ಸ್ಟಿಟ್ಯೂಷನ್ನ ಮುಂದೆ ತಗೊಂಡು ಹೋಗಬೇಕು, ಆ ಒಂದು ಛಲ, ಆ ಒಂದು ಏಮ್ ನನಗೆ ಮೊದಲಿಂದನೂ ಇದೆ. ಸೊ ಅದು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಹೊನ್ನಾವರದ ಗುಣವಂತಿ ಎನ್ನುವ ಒಂದು ಸಣ್ಣ ಪ್ರದೇಶದಲ್ಲಿ ಹೌದು, ಕೆರೆಮನೆ ಯಕ್ಷಗಾನಕ್ಕೆ ಬಹಳ ಪ್ರಸಿದ್ಧವಾದಂತಹ ಒಂದು ಮನೆತನ. ಹೌದು. ಆ ಕೆರೆಮನೆ ಮನೆತನದ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಮತ್ತು ವಿದುಷಿ ಯಶ ರಾಮಕೃಷ್ಣ ಅವರ ಸುಪುತ್ರಿ ದೀಕ್ಷಾ ರಾಮಕೃಷ್ಣರವರು. ಆ ಮನೆಯಲ್ಲಿರತಕ್ಕಂತಹ ಎಲ್ಲರೂ ಒಂದು ತರ ಸಂಗೀತ ಪ್ರೇಮಿಗಳೇ. ಇವರ ಸೋದರ ಸಂಬಂಧಿಗಳು ತಬಲಾದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದ್ದಾರೆ. ಇವರ ತಂದೆ ಸ್ವತಃ ಉತ್ತಮ ಕೊಳಲು ವಾದಕರು, ತಾಯಿಯವರು ಸಂಗೀತ ಮತ್ತು ಭರತನಾಟ್ಯದಲ್ಲಿ ವಿದ್ವತ್ತನ್ನು ಪಡೆದಿದ್ದಾರೆ. ದೀಕ್ಷಾ ರಾಮಕೃಷ್ಣರವರು ಸಹ ಭರತನಾಟ್ಯ ಮತ್ತು ಸಂಗೀತ ಎರಡರಲ್ಲೂ ವಿದ್ವತ್ತನ್ನು ಪಡೆದಿದ್ದಾರೆ. ಭರತನಾಟ್ಯ ಮಾಡ್ತಾ ಮಾಡ್ತಾ ಸಂಗೀತ ಒಂದು ಹೇಳುವಂತಹ ಒಂದು ಕಲೆ ಬಹಳಷ್ಟು ಜನರಿಗೆ ಅದು ಆ ಚಾಕಚಕ್ಯತೆ ಬರುವುದಿಲ್ಲ. ನಿಮ್ಮ ಈ ಚಾಕಚಕ್ಯತೆಯನ್ನು ಸಂಗೀತದ ಗುರುಗಳು ಅಂತ ಹೇಳ್ಬೋದು, ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರೇ ಅದನ್ನು ಪ್ರಶಂಸೆ ಮಾಡಿದ್ದಾರೆ. ನಿಮಗೆ 2 ಸಲ ಕೆನರಾ ಬ್ಯಾಂಕ್ ಎದೆ ತುಂಬಿ ಹಾಡಿದನು ಕಾರ್ಯಕ್ರಮದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಪ್ರಶಸ್ತಿ ಸಿಕ್ಕಿದೆ. ಹಾಗೆಯೇ ನಿಮಗೆ 6750 ಜನ ಸ್ಪರ್ಧಿಸಿದಂತಹ ಆಕಾಶವಾಣಿಯವರು ನಡೆಸಿದ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದೆ. ಇದರಿಂದಾಗಿ ಉಡುಪಿಯ ಒಂದು ಸಾಂಸ್ಕೃತಿಕ ಲೋಕದ ಚರಿತ್ರೆಯಲ್ಲಿ ಮತ್ತೊಂದು ಮೈಲಿಗಳನ್ನು ತಾವು ಸ್ಥಾಪಿಸಿದಿರಂತ ನಾನು ಹೇಳಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಭರತನಾಟ್ಯ ಮಾಡ್ತಾ ಇರುವಾಗಲೇ ನಿಮಗೆ ಸಂಗೀತ ಮಾಡುವಂತಹ ಆ ಶ್ವಾಸವನ್ನು ಕಂಟ್ರೋಲ್ ಅಲ್ಲಿ ಹಿಡ್ಕೊಂಡು ಆ ಭರತನಾಟ್ಯದ ಲಯಗಳನ್ನು ಮಿತವಾಗಿ ಮಾಡ್ತಾ ಆ ಸಂಗೀತವನ್ನು ಹೇಗೆ ನೀವು ಅದನ್ನು ಎರಡರ ಒಟ್ಟಿಗೆ ಒಂದು ಸಂಯೋಜನೆ ಹೇಗೆ ನಿಮಗೆ ಸಾಧ್ಯವಾಯಿತು? ಭರತನಾಟ್ಯಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಏನು ಅಂತಂದರೆ ಸಂಗೀತ ಜ್ಞಾನ ಇರಲೇಬೇಕಾಗತ್ತೆ. ಲಯಜ್ಞಾನ, ತಾಳಜ್ಞಾನ ಹಾಗೂ ಸಂಗೀತ ಇಡೀ ಸ್ಟ್ರಕ್ಚರು ಒಂದು ಭರತನಾಟ್ಯಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಕಲಿಬೇಕು ಅಂತ ನನ್ನ ಅಮ್ಮ ನನ್ನಲ್ಲಿ ಒಂದು ಆಸಕ್ತಿ ಇತ್ತು, ಸಂಗೀತ ಹಾಡೋ ಆಸಕ್ತಿ ಇತ್ತು. ಆದ್ದರಿಂದ ಫಸ್ಟ್ ನನ್ನ ಮೊದಲನೇ ಗುರುಗಳು ವಿದುಷಿ ಶ್ರೀಮತಿ ಉಮಾ ಉದಯಶಂಕರ್ ಅವರಲ್ಲಿ ನಾನು ಪಾಠ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಅವರು ನನ್ನ ಗುರುತಿಸಿ ತುಂಬ ಚೆನ್ನಾಗಿ ಹಾಡ್ತಾಳೆ, ಇವಳು ಕಂಟಿನ್ಯೂ ಮಾಡಲಿ, ಇವಳಿಗೆ ಲಯಜ್ಞಾನ, ಸ್ವರಜ್ಞಾನ ಎಲ್ಲ ಇದೆ, ಇವಳನ್ನ ಬಿಡಿಸಿಸ್ಬೇಡಿ ಸಂಗೀತ ಯಾವುದೇ ಕಾರಣಕ್ಕೂ, ಇವಳಿಗೆ ಒಲ್ದಿದೆ ಸಂಗೀತ ಅಂತ ಹೇಳಿದ್ರು. ಅದಕ್ಕೆ ನಾನು ಆ ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಎಷ್ಟಾಗುತ್ತೆ ಅಷ್ಟು ಕಲ್ತ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ನನಗೆ ಸೀರಿಯಸ್ ಆಗಿ ನಾನು ಅದನ್ನು ತೊಗೊಂಡಿದ್ದು ಯಾವಾಗ ಅಂದರೆ ನನ್ನ ಗುರುಗಳು ಶ್ರೀಯುತ ರಾಘವೇಂದ್ರ ಆಚಾರ್ಯ ಅಂತ, ನನಗೆ ಭಾವಗೀತೆ, ಆಕಾಶವಾಣಿ ಹಾಗೂ ಎಲ್ಲ ಎದೆ ತುಂಬಿ ಹಾಡೋ ರಿಯಾಲಿಟಿ ಶೋಸ್ಗೆಲ್ಲ ಅವರೇ ನನ್ನ ಟ್ರೈನ್ ಮಾಡಿರೋದು. ಆದ್ದರಿಂದ ಅವರು ನನಗೆ ತುಂಬ ಸೀರಿಯಸ್ ಆಗಿ ಒಂದು ದಿವಸ ಪಾಠ ಮಾಡಿದರು. ನೀನು ತುಂಬ ಚೆನ್ನಾಗಿ ಹಾಡ್ತೀಯಾ, ಅದನ್ನು ಅರ್ಥ ಮಾಡ್ಕೊ, ನಿನಗೆ ಟ್ಯಾಲೆಂಟ್ ಇದೆ, ಇದರಲ್ಲಿ ಮುಂದೆ ಬರೋಕ್ಕೆ ನಿನಗೆ ತುಂಬ ಅವಕಾಶ ಇದೆ, ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊ ಅಂತ ನನಗೆ ಒಂದು ದಿನ ಕೂತ್ಕೊಂಡು ಅವರು ನನಗೂ ನನ್ನ ತಂದೆ ತಾಯಿಗೆ ಇಬ್ಬರಿಗೂ ಹೇಳಿದ್ರು, ಇವಳಿಗೆ ಬಿಡಿಸಿಸ್ಬೇಡಿ, ಯಾವುದೇ ಕಾರಣಕ್ಕೂ ಮುಂದೆ ತುಂಬ ಕಲೀಲಿ ಇವಳು ಅಂತ. ಆದ್ದರಿಂದ ಅದು ನನಗೆ ತುಂಬ ಒಂದು ಸ್ಫೂರ್ತಿಯನ್ನು ಕೊಡ್ತು, ಇನ್ನೂ ಪ್ರಾಕ್ಟೀಸ್ ಮಾಡೋಕ್ಕೆ, ಇನ್ನೂ ಕಲಿಯೋಕ್ಕೆ. ಸೊ ಹಾಗೆ ಸಂಗೀತ ಮತ್ತು ಡ್ಯಾನ್ಸ್ ಎರಡೂ ಒಟ್ಟೊಟ್ಟಿಗೆ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಭರತನಾಟ್ಯವೆಂದರೆ ಅದು ಈ ಸಂಗೀತ, ನೃತ್ಯ ಮತ್ತೆ ಯೋಗದ ಒಂದು ಸಂಯೋಜನೆ ಅಂತ ಹೇಳ್ಬೋದು. ಬಹಳಷ್ಟು ಜನರಿಗೆ ಭರತನಾಟ್ಯ ಅಂದ್ರೆ ಏನಂತ ಗೊತ್ತಿರ್ಲಿಕ್ಕಿಲ್ಲ, ಎಣಿಸ್ತಾರೆ ಬರೀ ಒಂದು ನೃತ್ಯ ಅಂತ. ಆದರೆ ಫಿಲ್ಮಿ ಡ್ಯಾನ್ಸ್ಗೆ ಕಂಪೇರ್ ಮಾಡಿದ್ರೆ ಭರತನಾಟ್ಯ ಮಾಡ್ಲಿಕ್ಕೆ ಬಹಳಷ್ಟು ಪರಿಶ್ರಮಗಳು ಬೇಕು. ಯಾರು ಬೇಕಿದ್ರು ಫಿಲ್ಮಿ ಡ್ಯಾನ್ಸ್ ಅನ್ನು ಕಲಿಬಹುದು ಶಾಲೆಗಳಿಗೆ ಹೋಗಿ. ಆದ್ರೆ ಭರತನಾಟ್ಯದ ಆ ಶಾಸ್ತ್ರೀಯತೆಗೆ ಸರಿಯಾಗಿ ನೃತ್ಯ ಮಾಡ್ಬೇಕಂದ್ರೆ ಬಹಳಷ್ಟು ಕಷ್ಟ ಇದೆ. ಆ ಒಂದು ಇನ್ಸ್ಪಿರೇಷನ್ ಬರಬೇಕು.
ಈಗಿನ ಕಾಲದಲ್ಲಿ ಈ ಎಲ್ಲ ಚಾನಲ್ಗಳು, ಟಿವಿ ಚಾನಲ್ಗಳು ಬಂದು, ರಿಯಾಲಿಟಿ ಶೋಗಳು ಬಂದು, ಈ ಇಂಟೆಲೆಕ್ಚುಯಲ್ ಥಾಟ್ಸ್ ಅಂತ ಹೇಳ್ತೇವೆ, ಅದರಿಂದ ಹೊರತಾಗಿ ಎಲ್ಲರೂ ಅವರವರ ಮಕ್ಕಳನ್ನು ಪಾಶ್ಚಿಮಾತ್ಯ ಸಂಗೀತಗಳಿಗೆ, ನೃತ್ಯಗಳಿಗೆ ಹುರಿದುಂಬಿಸ್ತಾ ಇದ್ದಾರೆ. ಹೌದು. ಇದರಿಂದಾಗಿ ಶಾಸ್ತ್ರೀಯ ನೃತ್ಯವನ್ನು ಕಲಿಯುವ ಮಕ್ಕಳ ಸಂಖ್ಯೆ ಕಮ್ಮಿ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ಖಂಡಿತ ಖಂಡಿತ. ಇದರ ಬಗ್ಗೆ ತಾವೇನು ಹೇಳಿಕ್ ಬಯಸ್ತೀರಿ? ವೆಸ್ಟರ್ನ್ ಡ್ಯಾನ್ಸ್ ಕಲಿಯೋದು ಬೇಡ ಅಂತ ಯಾರೂ ಒಬ್ಜೆಕ್ಟ್ ಮಾಡ್ತಾ ಇಲ್ಲ. ಅದರ ಕಲಿಕೆ ಜೊತೆಗೆ ನಮ್ಮ ಶಾಸ್ತ್ರೀಯ ಡ್ಯಾನ್ಸ್ಗಳು ಅಂದರೆ ಭರತನಾಟ್ಯ, ಒಡಿಸ್ಸಿ, 7-8 ಸತ್ರಿಯ ಕೂಡ ಈಗ ಸೇರ್ಕೊಂಡಿದೆ. ಈ 8 ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ನ ಅಭ್ಯಾಸ ಮಾಡಿದ್ರೆ, ಇವಾಗ ಯಾವುದೇ ಒಂದು ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸರ್ನ ನೀವು ತಗೊಂಡ್ರೆ ಅವರಿಗೆ ಇನ್ನೊಂದು ಬ್ರೇಕ್ ಡ್ಯಾನ್ಸ್ ಆಗಲಿ ಅಥವಾ ಇಂಡಿಯನ್ ಕಾಂಟೆಂಪ್ರರಿ ಆಗಲಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಏನೂ ಇಲ್ಲ. ಬಿಕಾಸ್ ಅದರಲ್ಲಿ ನಮಗೆ ಪ್ರತಿಯೊಂದು ಸ್ಟ್ರಕ್ಚರಿಂದ ಹೇಳ್ಬೋದು, ಜಿಯೋಮೆಟ್ರಿಕಲ್ ಪ್ಯಾಟರ್ನ್ಸ್ ಇರ್ಬೋದು, ನಮ್ಮ ಬಾಡಿ ಪಾಸ್ಚರ್ಸ್ ಇರ್ಬೋದು, ಜೆಸ್ಚರ್ಸ್ ಇರ್ಬೋದು, ಎಲ್ಲದನ್ನು, ಆ್ಯಂಡ್ ಐ ಮೂಮೆಂಟ್, ನೆಕ್ ಮೂಮೆಂಟ್, ಹ್ಯಾಂಡ್ ಮೂಮೆಂಟ್, ಎಲ್ಲದು ಒಳ್ಳೆ ಎಕ್ಸಸೈಸ್. ನೀವು ಹೇಳಿದಾಗ ಯೋಗನೇ ಒಂದು, ಭರತನಾಟ್ಯಂ ಅನ್ನೋದು ಒಂದು ಭರತನಾಟ್ಯ ಸಂಗೀತ, ನೃತ್ಯ ಮತ್ತು ಯೋಗದ ಒಂದು ಸಂಯೋಜನೆ. ಖಂಡಿತ ಹೌದು. ಯಾಕಂದ್ರೆ ಇಡೀ ಬಾಡಿ ನಿಮ್ಮ ಒಂದು ಏನಿರುತ್ತೆ ಸ್ಟ್ರಕ್ಚರ್ ಅನ್ನು ಅದು ಚೇಂಜ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು. ನಿಮ್ಮ ಬಾಡಿಯಲ್ಲಿ ಏನೇನು ಇವಾಗ ಏನಾದರೂ ಆಲಸತ್ವ ಇದ್ದರೆ ಅದನ್ನು ಖಂಡಿತ ದೂರ ಮಾಡುತ್ತೆ. ಆ್ಯಂಡ್ ಡ್ಯಾನ್ಸರ್ಸಿಗೆ ಅದೊಂದು ಅಡ್ವಾಂಟೇಜು. ಭರತನಾಟ್ಯ ಮಾಡೋರಿಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನೇ ತಗೊಂಡ್ರೆ, ನನಗೆ ಇವಾಗ ಬೇರೆ ವೆಸ್ಟರ್ನ್ ಪ್ರಾಕ್ಟೀಸ್ ಮಾಡಿ ಪರ್ಫಾರ್ಮ್ ಮಾಡಿ ಅಂತ ಹೇಳ್ಬೋದು. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ನನ್ನ ಸ್ಟ್ರಕ್ಚರ್ ಇವಾಗ ಫುಲ್ ಕ್ಲಾಸಿಕಲ್ ಫಾರ್ಮ್ಸಿಗೆ ಹೋಗ್ಬಿಟ್ಟಿರುತ್ತೆ. ಬಟ್ ಸ್ವಲ್ಪ ಟ್ರೈನಿಂಗ್ ತೊಗೊಂಡ್ರೆ ನಾನು ವೆಸ್ಟರ್ನ್ ಡ್ಯಾನ್ಸ್ ಮಾಡ್ಬೋದು, ನಾನು ಹಿಪ್ ಹಾಪ್ ಮಾಡ್ಬೋದು, ಸಾಲ್ಸಾ ಮಾಡ್ಬೋದು, ಎಲ್ಲದೂ ಮಾಡ್ಬೋದು. ಆದರೆ ಯಾಕಂದರೆ ಈಗ ಬೇಕಾದಷ್ಟು ಯೂಟ್ಯೂಬ್ ಚಾನಲ್ಗಳಿವೆ, ಎಲ್ಲ ನಿಮಗೆ ತಾನಾಗೆ ಹೇಳ್ಕೊಡುತ್ತೆ. ಆದರೆ ಶಾಸ್ತ್ರೀಯ ನೃತ್ಯ ಏನು ಅಂತಂದರೆ ಒಂದು ಗುರುವಿನಿಂದನೇ ಬರಬೇಕದು. ನೀವೀಗ ಯೂಟ್ಯೂಬ್ ನೋಡಿ ಕಲ್ತ್ಕೊಳ್ತೀನಿ, ಅದು ನೋಡಿ ಕಲಿತೀನಿ ಅಂತಂದರೆ ಅದು ಖಂಡಿತ ಪ್ಯೂರ್ ಫಾರ್ಮ್ ಆಗಿರೋದಿಲ್ಲ. ಅದು ಏನಿದ್ರೂ ಸೂಪರ್ಫಿಷಿಯಲ್ ಲರ್ನಿಂಗ್ ಆಗುತ್ತೆ. ಸೊ ಒಂದು ಶಾಸ್ತ್ರೀಯ ನೃತ್ಯ ಕಲಿಯೋಕ್ಕೆ ಗುರುಗಳು ಬೇಕೇ ಬೇಕಾಗುತ್ತೆ. ಆ್ಯಂಡ್ ಈ ಗುರುಗಳ ಮೂಲಕ ತುಂಬ ಜನ ಸ್ಟೂಡೆಂಟ್ಸ್ ಬಂದಷ್ಟು ನಾವೆಲ್ಲರೂ ಕೂತ್ಕೊಂಡು ನಮ್ಮ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ನಾವು ಅದನ್ನು ಪ್ರೊಪಗಂಡ ಮಾಡಬೇಕು, ಎಲ್ಲರಿಗೂ ನಾವು ಅದನ್ನು ತಲುಪಿಸ್ಬೇಕು. ಆಗ ತುಂಬ ಜನ ಕಲ್ತಷ್ಟು ನಮ್ಮ ಕ್ಲಾಸಿಕಲ್ ಫಾರ್ಮ್ ಏನೇನಿರುತ್ತೆ ಡ್ಯಾನ್ಸ್ದೆಲ್ಲ ಅದೆಲ್ಲ ಉಳ್ಕೊಂಡು ಹೋಗುತ್ತೆ. ಇಲ್ಲ ಅಂತಂದರೆ ಈಗಿನ ಕಾಲದೆಲ್ಲ ಆ ಚಾಲೆಂಜು ಈ ಚಾಲೆಂಜು ನೋಡ್ಬಿಟ್ಟು ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ ಕಲ್ತ್ಕೊಳ್ಳೋಕ್ಕೆ. ಬೇರೆ ಒಂದು ಕಿಕ್ಕಿ ಚಾಲೆಂಜ್ ಬಗ್ಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೇಳಿದೆ. ಇವರು ಸಾಮಾಜಿಕ ಜಾಲತಾಣಗಳಲ್ಲೂ ಸಕ್ರಿಯವಾಗಿದ್ದಾರೆ, ಫೇಸ್ಬುಕ್, ನಿಮ್ಮ ಟ್ವಿಟರ್ ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ಗಳಲ್ಲೂ ಸಕ್ರಿಯವಾಗಿದ್ದಾರೆ. ನಿಮ್ಮ ಕಮೆಂಟ್ಸ್ ನೋಡಿದ್ದೆ ನಾನು. ಕಿಕಿ ಚಾಲೆಂಜ್ ಅದ್ರ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಿ? ಸರ್, ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಬಯಸಲ್ಲ. ಯಾಕೆ ಅಂದ್ರೆ ಅದೆಲ್ಲ ಒಂದು ಪಾಪ್ಯುಲಾರಿಟಿ ಪಡೆಯೋಕ್ಕೋಸ್ಕರ ಇವಾಗ ಒಂದು ಸಾಂಗ್ ಪಾಪ್ಯುಲರ್ ಆಗಬೇಕು ಅಂದ್ರೆ ಏನಾದ್ರು ಗಿಮಿಕ್ ಮಾಡಲೇಬೇಕು. ಆದ್ರಿಂದ ಅದೊಂದು ಕೀಕಿ ಅನ್ನೋದೊಂದು ಗಿಮಿಕ್ಕೇನೆ ಒಂದು ಸಾಂಗ್. ಅದು ಚಾಲೆಂಜ್ ಅಂತ ಒಬ್ರು ಮಾಡ್ತಾರೆ, ಇನ್ನೊಬ್ರು ಅದನ್ನು ಕಾಪಿ ಮಾಡ್ತಾರೆ, ಅಂದ್ರೆ ಫೇಮಸ್ ಆಗೋಕ್ಕೋಸ್ಕರ ಅಷ್ಟೇ. ಇಟ್ಸ್ ಅ ಶಾರ್ಟ್ ಕಟ್ ಟು ಬಿಕಮ್ ಫೇಮಸ್. ಅದರಿಂದ ಅದು ಈಗ ಅದೇನೋ ಬ್ಯಾನ್ ಆಗಿದೆ ಅಂತ ತಿಳಿದು ಬಂದಿದ್ದೇನೆ, ಅದನ್ನು ಮಾಡಬೇಡಿ ಅಂತ. ಬಿಕಾಸ್ ಅದು ಕಾರಿಂದ ಎಲ್ಲ ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ಆಗುತ್ತೆ ಅನ್ನೋ ಒಂದು ರೀಸನಿಗೋಸ್ಕರ ಬ್ಯಾನ್ ಮಾಡಿದ್ದಾರೆ. ಸೊ ಅದೆಲ್ಲ ಮಾಡೋದ್ರ ಬದಲು ನಮ್ಮ ಶಾಸ್ತ್ರೀಯ ಸಂಗೀತ ಅಥವಾ ಶಾಸ್ತ್ರೀಯ ನೃತ್ಯದ ಬಗ್ಗೆ ಒಂದು 5 ನಿಮಿಷ ವಿಡಿಯೋ ನೋಡಿ, ಅಥವಾ ಯಾವ್ದಾದ್ರು ಒಂದು ಚಂದ ಹಾಡು ಕಲಿತು, ಅಥವಾ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಪಡ್ಕೊಳ್ಳೋದಾದ್ರೂ ಮಾಡಿದ್ರೆ, ಈ ಚಾಲೆಂಜನ್ನು ಮಾಡೋಕ್ಕೆ ತುಂಬ ಟೈಮ್ ಬೇಕು. ಅದನ್ನ ನೋಡಿ, ಅದನ್ನ ಕಲಿತು, ಅದನ್ನ ಮಾಡಿ, ಅದು 4-5 ಸಲ ರಿಪೀಟ್ ಮಾಡಿ, ಅದು ಒಂದೇ ಸಲಕ್ಕೆ ಸರಿ ಆಗಲ್ಲ. ಅದನ್ನ ಅಷ್ಟೊಂದು ಟೈಮ್ ಅದಕ್ಕೆ ಡಿವೋಟ್ ಮಾಡೋದ್ ಬದಲು ನಮ್ಮ ಕಲ್ಚರನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ಒಂದು ಟೈಮ್ ಸ್ಪೇರ್ ಮಾಡಿದ್ರೆ ಇನ್ನೂ ನಮ್ಗೆಲ್ಲರಿಗೂ ಒಳ್ಳೇದಾಗತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ವಿದುಷಿ ದೀಕ್ಷಾ ರಾಮಕೃಷ್ಣ ಅವರು ಈಗಷ್ಟೇ ಭರತನಾಟ್ಯದ ಬಗ್ಗೆ ಹಾಗೂ ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ಹೇಳಿದ್ರು. ಇವರು ಮೋಹಿನಿಯಟ್ಟಂ ನೃತ್ಯದಲ್ಲೂ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಹಾಗೆ ಇತ್ತೀಚೆಗಷ್ಟೇ 2-3 ಸಿನಿಮಾಗಳಲ್ಲಿ ಅವರು ಪದ್ಯಗಳನ್ನು ಹಾಡಿ ಬಹಳಷ್ಟು ಜನಪ್ರಿಯತೆ ಪಡೆದಿದ್ದಾರೆ. ಯೂಟ್ಯೂಬ್ನಲ್ಲಿ ಇವರ ಲೈಕ್ಸ್ಗಳನ್ನು ನೋಡಿದರೆ, ಎಷ್ಟು ಜನ ಅದನ್ನು ವೀಕ್ಷಿಸಿದರೆ ನೋಡಿದರೆ 4.5 ಲಕ್ಷ, ಇನ್ನೊಂದು ಪದ್ಯ 5 ಲಕ್ಷ, ಇನ್ನೊಂದು ಪದ್ಯ 3.5 ಲಕ್ಷ. ಅದು 1-2 ದಿವಸಗಳಲ್ಲಿ ಅದು ಲಕ್ಷಗಳಾಗಿ ಬಹಳಷ್ಟು ಒಂದು ಸಂಖ್ಯೆಯ ಮಟ್ಟಿಗೆ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ನಿಮ್ಮ ಮೊದಲನೇ ಚಲನಚಿತ್ರದ ಪದ್ಯ ಯಾವುದು ತಾವು ಹಾಡಿದ್ದು? ನಾನು ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ರಶ್ಮಿಕಾ ಮಂದಣ್ಣ ಮಾಡಿರುವಂತಹ ಒಂದು ಮೂವಿ ಚಮಕ್ ಅನ್ನೋ ಮೂವಿಗೆ ನಾನು ಖುಷ್ ಅನ್ನೋ ಸಾಂಗ್ಗೆ ಫೀಮೇಲ್ ವಾಯ್ಸ್ನ ಕೊಟ್ಟಿದ್ದೀನಿ. ಅದರ ಒಂದು ಸಣ್ಣ ತುಣುಕನ್ನು ಈ ಕ್ಷಣದಲ್ಲಿ ತಾವು ನಮ್ಮ ಸ್ಪಂದನ ಟಿವಿ ವೀಕ್ಷಕರಿಗಾಗಿ ತಮ್ಮ ಮಧುರ ಕಂಠದಲ್ಲಿ ಹೇಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ಖಂಡಿತ.
ಇವಳನೆ ನೋಡಲು ಸೂರ್ಯ ಬರುವ, ಇವಳಿಗಾಗಿಯೇ ಚಂದ್ರ ಕಾಯುವ, ಇವಳೇ ಸುತ್ತಲೆಂದು ತುಳಸಿ ಕಾದಿದೆ, ಇವಳೇ ಬಿಡಿಸಲೆಂದು ರಂಗೋಲಿ ಬಯಸಿದೆ. ಮೊಗ ತುಂಬಲೆಚ್ಚೆ ಕಟ್ಟು ತಾಳಿಗೆಚ್ಚೆ, ದಳತೆಕ್ಕ ಹೆಜ್ಜೆ ನಾಟ್ಯ ಮಯೂರಿ, ಕಳ್ಳನೋಟ ಚಂದ ಮತು ಮಕರಂದ, ಧರೆಗಿಳಿದು ಬಂದ ಕನ್ಯಾಕುಮಾರಿ, ಖುಷ್ ಖುಷ್ ಇವ ಜಾದುಗಾರ. ಬಹಳ ಸುಂದರವಾಗಿ ಸೊಗಸಾಗಿ ಪದ್ಯವನ್ನು ಹಾಡಿದ್ರಿ. ಪದ್ಯ ಖುಷ್ ಖುಷ್ ಹೇಳುವ ಹಾಗೆ ಬಹಳ ಕೇಳಲಿಕ್ಕೂ ಬಹಳ ಕಿವಿಗೆ ಇಂಪಾಗಿದೆ. ಹಾಗೆ ತಾವು ಎರಡನೆಯ ಪದ್ಯಕ್ಕೆ ಆಡಿಟಿಂಗಿಗೆ ಹೋದಾಗ, ತಾವು ಪದ್ಯ ಹಾಡಲಿಕ್ಕೆ ಹೋದಾಗ ತಮಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ಕೇಳಿದ್ದೆ. ಇದರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಾವೊಂದು ಸಣ್ಣ ವಿರಾಮದ ಬಳಿಕ ತೆಗೆದುಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ವೀಕ್ಷಕರೇ, ನಾವೀಗ ಒಂದು ವಿರಾಮದ ಬಳಿಕ ಮತ್ತೆ ನಿಮ್ಮಲ್ಲಿಗೆ ನಾವು ಬರ್ತಾ ಇದ್ದೇವೆ. ಇಂದಿನ ವಿಶೇಷವಾದ ಕಾರ್ಯಕ್ರಮ ಸ್ವಾತಂತ್ರ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದುಷಿ ಕುಮಾರಿ ದೀಕ್ಷಾ ರಾಮಕೃಷ್ಣ ಉಡುಪಿಯವರು. ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಶೇಷ ಕಾರ್ಯಕ್ರಮ 72ನೇ ಸ್ವಾತಂತ್ರ್ಯ ಸಮಾರಂಭದ ಈ ಒಂದು ಕಾರ್ಯಕ್ರಮ ವಿದುಷಿ ವಿಶಾರದೆ ಸ್ವಾತಂತ್ರ್ಯ ಪಂಚಮಿ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿದ್ದಾರೆ ಉಡುಪಿಯ ಹೆಮ್ಮೆಯ ವಿದುಷಿ ಕುಮಾರಿ ದೀಕ್ಷಾ ರಾಮಕೃಷ್ಣರವರು. ಹೆಸರಿಗೆ ತಕ್ಕ ಹಾಗೆ ದೀಕ್ಷೆ, ಸಂಗೀತದಲ್ಲಿ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ, ನೃತ್ಯದಲ್ಲಿ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಬಹಳಷ್ಟು ಕರ್ನಾಟಕದ ಸಾವಿರಾರು ಜನರಿಗೆ ಒಂದು ಉತ್ತಮ ಮಾದರಿಯಾಗಿದ್ದಾರೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಸಂಸ್ಕೃತದಲ್ಲೊಂದು ಉಕ್ತಿ ಇದೆ, ಯಥಾ ಕನನ್ ಕನಿತ್ರೇಣ ನರೋ ವಾರದಿಗಚ್ಚತಿ ತಥಾ ಗುರುಗತಾಂ ವಿದ್ಯಾಂ ಶಿಷ್ಯ ಶುಶ್ರೂಷದಿ ಗಚ್ಚತಿ. ಅಂದರೆ ಗುರುಗಳು ಹೇಳಿದಂತಹ ವಿದ್ಯೆಯನ್ನು ಕರಗತ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಮುಂದೆ ಮಾದರಿಯಾಗಿರ್ಬೇಕಂತ. ಅದೇ ಥರ ಇವರು ವಿದ್ಯಾರ್ಥಿಯಾಗಿದ್ದುಕೊಂಡು ತಮ್ಮ ತಾಯಿ ಹತ್ರ ಹಾಗೂ ಉಳಿದ ಹೆಸರಾಂತ ಗುರುಗಳ ಹತ್ರ ವಿದ್ಯೆಯನ್ನು ಕಲಿದು ಈಗ ಸ್ವತಃ ಶಿಕ್ಷಕಿಯಾಗಿ ನೂರಾರು ಜನ ಯುವ ಪ್ರತಿಭೆಗಳಿಗೆ ಸಂಗೀತ ಮತ್ತು ನೃತ್ಯದ ಒಂದು ವಿಚಾರಧಾರೆಯನ್ನು ಹರಿಸ್ತಾ ಇದ್ದಾರೆ. ಇವರ ಬಗ್ಗೆ ಬಹಳಷ್ಟು ಮಾತಾಡಲಿಕ್ಕಿದೆ. ಬಹಳಷ್ಟು ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ. ಭರತನಾಟ್ಯ ಪ್ರವೀಣೆ ಹಾಗೂ ಏಕವ್ಯಕ್ತಿ ಭರತನಾಟ್ಯ ಮಾಡಬಲ್ಲಂತಹ ಕಿಶೋರ ಪ್ರತಿಭೆಗಳು ಇವರಿಗೆ ಸಿಕ್ಕಿದೆ. ಸುಮಾರು 55 ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ. 2013ರಲ್ಲಿ ಆಲ್ ಇಂಡಿಯಾ ರೇಡಿಯೋ ಆಯೋಜಿಸಿದ ರಾಷ್ಟ್ರಮಟ್ಟದ ಸುಗಮ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ತಮ್ಮ 18ನೇ ಕಿರುವಯಸ್ಸಿನಲ್ಲಿ ಭರತನಾಟ್ಯ ಅಂತಿಮ ವಿದ್ವತ್ ಶ್ರೇಣಿಯಲ್ಲಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಆಕಾಶವಾಣಿ ಬಿ ಗ್ರೇಡ್ ಕಲಾವಿದೆಯಾಗಿ ಆಯ್ಕೆಯಾಗಿದ್ದಾರೆ. ಸುಮಾರು 350ಕ್ಕೂ ಅಧಿಕ ನೃತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಕೇವಲ ಸಂಗೀತ ಮಾತ್ರವಲ್ಲದೆ ಶೈಕ್ಷಣಿಕ ವಿಭಾಗದಲ್ಲಿಯೂ ಸೈ ಅಂತಸ್ಕೊಂಡಿದ್ದಾರೆ. 78% ಸರಾಸರಿ ಅಂಕಗಳೊಂದಿಗೆ ಸುರತ್ಕಲ್ ಸಮೀಪದ ಮುಖದಲ್ಲಿರುವ ಶ್ರೀನಿವಾಸ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಪದವಿಯನ್ನು ಸಹ ಇವರು ಪಡ್ಕೊಂಡಿದ್ದಾರೆ. ಬಹಳ ಆಶ್ಚರ್ಯ ಆಗ್ತದೆ. ಈಗಿನ ಕಾಲದಲ್ಲಿ ಹೆತ್ತವರಿಗೆ ಅವರ ಮಕ್ಕಳು ಒಂದು ಇಂಜಿನಿಯರ್ ಆಗಬೇಕಿಲ್ಲ, ಡಾಕ್ಟರ್ ಆಗಬೇಕಂತಿರ್ತದೆ. ಭಾಳಷ್ಟು ಕೆಲವು ಜನರಿಗೆ ತಮ್ಮ ಮಕ್ಕಳು ಜರ್ನಲಿಸಮಿಗೆ ಹೋಗಬೇಕು, ಮಾಧ್ಯಮಕ್ಕೆ ಹೋಗಬೇಕು, ಇಲ್ಲವೇ ಬೇರೆ ಬೇರೆ ಕ್ಷೇತ್ರಗಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳು ಹೋಗಬೇಕು, ಸರ್ಕಾರದ ಉನ್ನತ ಅಧಿಕಾರಿಗಳಾಗಬೇಕಂತ ಬಯಸ್ತಾ ಇದೆ. ಇವರ ತಂದೆ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಪಪ್ರಾಂಶುಪಾಲರಾಗಿದ್ದಾರೆ. ತಾಯಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿ ಆಗಿದ್ದಾರೆ. ಯಕ್ಷಗಾನದ ಫ್ಯಾಮಿಲಿಯಿಂದ ಬಂದಂತಹ ಇವರು, ನೃತ್ಯ ಫ್ಯಾಮಿಲಿಯಿಂದ ಬಂದಂತಹ ಇವರು ಸ್ವಭಾವತಃ ನೃತ್ಯವನ್ನು ಕಲ್ತಿದ್ದಾರೆ. ಆದರೂ ಕ್ಯಾಂಪಸ್ ಪ್ಲೇಸ್ಮೆಂಟಲ್ಲಿ ಇವರಿಗೆ ಒಳ್ಳೆಯ ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಆ ಕೆಲಸವನ್ನು ಬಿಟ್ಟು ಇವರು ಸಂಗೀತದ ಕಡೆ ತಮ್ಮ ಗಮನವನ್ನು ಮತ್ತಷ್ಟು ಹರಿಸ್ಕೊಂಡಿದ್ದಾರೆ. ಯಾಕೆ ತಾವು ಈ ಉನ್ನತವಾದ ಒಂದು ಹುದ್ದೆ ತಮಗೆ ಸಿಕ್ಕಿತ್ತು ಕ್ಯಾಂಪಸ್ ಪ್ಲೇಸ್ಮೆಂಟಲ್ಲಿ, ಅದನ್ನು ಬಿಟ್ಟು ಸಂಗೀತದ ಬಗ್ಗೆ ತಾವು ಯಾಕೆ ಒಲವನ್ನು ತೋರಿಸಿಕೊಂಡು ಇದೇ ಹಾದಿಯಲ್ಲಿ ಮುಂದುವರಿಬೇಕಂತ ನಿರ್ಧಾರ ಮಾಡಿದ್ರಿ? ಆ್ಯಕ್ಚುಲಿ ಇದೊಂದು ಟಫ್ ಆದ ಕ್ವೆಶ್ಚನ್.
ನನಗೆ ಬಿಟ್ವೀನ್ ಮೈ ಮ್ಯೂಸಿಕ್ ಡ್ಯಾನ್ಸ್ ಆ್ಯಂಡ್ ಜಾಬ್ ಅಂತ ಕೇಳಿದ್ರೆ, ಜಾಬ್ ಅಂದರೆ IT ಫೀಲ್ಡ್ ಅಂತ ಕೇಳಿದರೆ, ಫಸ್ಟ್ ಯಾವತ್ತೂ ನಾನು ಸಂಗೀತ ಡ್ಯಾನ್ಸ್ ಅಂತಲೇ ಅದ್ರ ಮೇಲೆ ನಾನು ಫೋಕಸ್ ಇಟ್ಕೊಂಡಿದ್ದು. ಅಂದರೆ ಜಾಬ್ ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅಲ್ಲ. ಸದ್ಯಕ್ಕೆ ನಾನು ಕಷ್ಟಪಟ್ಟು ಇಷ್ಟು ವರ್ಷ ನಾನು ಆ್ಯಕ್ಚುಲಿ ಡಾಕ್ಟರ್ ಆಗಬೇಕಾಗಿದ್ದವಳು. ನನಗೆ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ನೀವೀಗ MBBS ಡಾಕ್ಟರ್ ಆಗಲಿಲ್ಲ, ಅದು ಸಂಗೀತದಲ್ಲಿ ಒಂಥರ ಡಾಕ್ಟರ್ ಆಗಿಬಿಟ್ಟಿದ್ದೀರಿ. ಇಲ್ಲಪ್ಪ, ಅಯ್ಯೋ. ಹಾಗೆ MBBS ಮಾಡಬೇಕು ಅನ್ನೋ ಒಂದು ಮಹದಾಸೆ ಇತ್ತು. ಬಿಕಾಸ್ ಆಫ್ ತುಂಬ ಓದಲಿಕ್ಕಿರುತ್ತೆ ಆ್ಯಂಡ್ ಪೋಸ್ಟಿಂಗ್ಸ್ ಅದು ಇದು ಎಲ್ಲ ಬರುತ್ತೆ, ಎಕ್ಸಾಮ್ಸ್ ಒಂದು 10-15 ವರ್ಷ ಓದ್ತಾನೆ ಇರಬೇಕು, ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ದು ಟಚ್ ಬಿಟ್ಟು ಹೋಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಇಂಜಿನಿಯರಿಂಗ್ ಸೇರಿಕೊಂಡೆ. ಕೆಲಸ ಸಿಕ್ತು. ಐ ಹ್ಯಾಡ್ 2 ಆಪ್ಷನ್ಸ್. ಐದರ್ ನಾನು ಜಾಬಿಗೆ ಸೇರ್ಕೊಳ್ಬೋದು, ಇಲ್ಲ ಇದನ್ನು ಕಂಟಿನ್ಯೂ ಮಾಡ್ಬೋದು. ಬಿಕಾಸ್ 4 ವರ್ಷ ನಾನು ಸತತವಾಗಿ ಜಾಸ್ತಿ ಇದು ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಮಾಡದೇ ಇದ್ರೂ ಸ್ಟಡೀಸ್ ಮೇಲೂ ಫೋಕಸ್ ಇರ್ತಾ ಇದ್ದೆ. ಸೊ ಮೂರನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ನಾನು ಯಾವುದೇ ರಿಯಾಲಿಟಿ ಶೋಗೆ ಹೋಗಿರಲಿಲ್ಲ. 2012ರಲ್ಲಿ ನಾನು ರಿಯಾಲಿಟಿ ಶೋ ಹೋಗಿದ್ದದು. ಆಮೇಲೆ ನನಗೆ 4 ವರ್ಷ ಗ್ಯಾಪ್ ಆಯಿತು. ಎಲ್ಲರೂ ಸರಿಗಮಪ ಅದು ಇದು ಎಲ್ಲ ರಿಯಾಲಿಟಿ ಶೋಸ್ಗೂ ಹೋಗ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ. ನೀನು ಯಾಕೆ ಬರಲ್ಲ ಅಂತ ಕೇಳ್ತಾ ಇದ್ರು. ಬಟ್ ಒಂದೇ ಒಂದು ರೀಸನ್, ಕಾಲೇಜ್ ಅಟೆಂಡೆನ್ಸ್ ಆ್ಯಂಡ್ ಮಾರ್ಕ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಸ್ಟಡಿ ಮಾಡಬೇಕಾದ್ರೆ ಚೆನ್ನಾಗಿ ಓದಬೇಕು ಅಂತ ನನಗೊಂದು ಇಂಟೆನ್ಷನ್ ಇತ್ತು. ಆದ್ದರಿಂದ ಓದೋದನ್ನು ಚೆನ್ನಾಗಿ ಓದ್ಬಿಟ್ಟೆ. ಆಮೇಲೆ ಇವಾಗ 4 ವರ್ಷ ತುಂಬ ಕಷ್ಟಪಟ್ಟು ಓದಿ ಎಲ್ಲ ನನಗೆ ಕೆಲವು ಪ್ರೋಗ್ರಾಮ್ಸ್ ಬಂದ್ರೂ ಎಕ್ಸಾಮ್ಸ್ ಇರೋ ಟೈಮ್ಗೆ ಮತ್ತು ಈವನ್ ಸೀರಿಯಲ್ಸ್ ಅವೆಲ್ಲ ಮಾಡಬೇಕಾಗಿರೋ ಟೈಮ್ಗೂ ಕೂಡ ನಾನು ಇಲ್ಲ ಇಟ್ಸ್ ಓಕೆ, ಇದಿಲ್ಲದಿದ್ರೂ ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ನಾನು ತುಂಬ ಸ್ಲಾಗ್ ಮಾಡಿಬಿಟ್ಟೆ. ಆದ್ದರಿಂದ ನನಗೆ ತುಂಬ ಒಂದು ಇಂಟೆನ್ಷನ್ ಇತ್ತು, ನಾನು ಯಾವುದಾದ್ರು ಒಂದು ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ. ಸೊ ಇನ್ನೇನು 1-2 ತಿಂಗಳಲ್ಲಿ ಸರಿಗಮಪ ಆಡಿಷನ್ಸ್ ಇತ್ತು. ಆದ್ದರಿಂದ ನಾನು ಯೋಚನೆ ಮಾಡಿದೆ, ಇವಾಗ ನಾನು ಏನಾದರೂ ಸರಿಗಮಪಗೆ ಹೋದರೆ ನನಗೇನಾದ್ರು ಒಳ್ಳೆ ಪ್ಲ್ಯಾಟ್ಫಾರ್ಮ್, ಅದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮೇ. ಸೊ ಅಲ್ಲಿಂದ ಏನೋ ಸಂಗೀತದಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ರೀಸನಿಗೋಸ್ಕರ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಆದ್ದರಿಂದ ಮುಂದೆ ಕೆಲಸ ಸಿಕ್ಕಿದ್ರೆ ಮತ್ತೆ ಐ ಹ್ಯಾವ್ ಟು ಮ್ಯಾನೇಜ್ ಬೋತ್. ಅಲ್ಲಿ ಜಾಬ್ ಅಂದರೆ 24/7 ವರ್ಕ್ ಮಾಡಬೇಕಾಗತ್ತೆ ಆ್ಯಂಡ್ ವೀಕ್ ಡೇಸ್ ಆಫ್ ಇರಲ್ಲ, ಮತ್ತೆ ಅಲ್ಲಿ ರಜೆ ಕೊಡಲ್ಲ. ಸೊ ಆದ್ದರಿಂದ ತುಂಬ ಕನ್ಫ್ಯೂಷನ್ಸ್ ಇತ್ತು. ಸೊ ಇವಾಗ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನೊಂದು ಜಾಬಿಗೆ IT ಫೀಲ್ಡಿಗೆ ಹೋಗಬೇಕು ಅಂತ ಅನ್ನಿಸಿದಾಗ ಖಂಡಿತ ಹೋಗ್ತೀನಿ. ಇಟ್ ಇಸ್ ನಾಟ್ ಲೈಕ್ ಓದಿದ್ದು ವೇಸ್ಟ್ ಆಗಬಾರ್ದು, ಅದು ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಸದ್ಯಕ್ಕೆ ನನ್ನ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ ಇದೆ, 25th ಇಯರ್ ಅದು ಪ್ರೋಗ್ರೆಸ್ ಆಗ್ತಾ ಇದೆ. ಆದ್ದರಿಂದ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಆ್ಯಂಡ್ ಈವನ್ ಮ್ಯೂಸಿಕ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡೋಣ ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ ಅಂತ. ಬೇಕು ಅಂತ ಅನಿಸಿದಾಗ IT ಫೀಲ್ಡ್ ಖಂಡಿತ ಹೋಗ್ತೀನಿ. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಂಟಿನ್ಯೂ ಆಗಿದ್ರೆ ಅಲ್ಲಿ ಡಿಕೋಡಿಂಗ್ ಎಲ್ಲ ಮಾಡ್ತಾ ಇದ್ರಿ, ನೀವು ಕೋಡಿಂಗ್ ಎಲ್ಲ. ಆದ್ರೆ ಈಗ ಸಂಗೀತ ಕ್ಷೇತ್ರದಲ್ಲಿ ನೀವು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮಾಡ್ತಾ ಇದ್ದೀರಿ. ಹೌದು, ಅಷ್ಟೇ. ವೀಕ್ಷಕರೇ, ಒಂದು ಈ ರಸಾಯನಶಾಸ್ತ್ರ, ಭೌತಶಾಸ್ತ್ರಗಳನ್ನು ತಾವು ಕೇಳಿದ್ದೀರಾ, ಇದ್ರ ಬಗ್ಗೆ ಕಲ್ತಿದ್ದೀರಾ. ಭರತನಾಟ್ಯದಲ್ಲಿ ಇದನ್ನು ಅಳವಡಿಸ್ಕೊಳ್ಳಿಕ್ಕೆ ಆಗತ್ತಂತ ಪ್ರಶ್ನೆ ಕೇಳಿದ್ರೆ ಬಹಳಷ್ಟು ಮಂದಿ ಹೇಳ್ತಾರೆ, ಏನ್ ನೀವು ಕೇಳ್ತಾ ಇದ್ದೀರಿ, ಸಂಗೀತದಲ್ಲಿ ಭರತನಾಟ್ಯದಲ್ಲಿ ರಸಾಯನಶಾಸ್ತ್ರ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ. ಅಂತಹ ಒಂದು ಮಹತ್ ಸಾಧನೆಯನ್ನು ಇಡೀ ಭಾರತದಲ್ಲಿ ಬಹುಶಃ ಯಾರೂ ಮಾಡಿರ್ಲಿಕ್ಕಿಲ್ಲ. ಅದನ್ನು ಮಾಡಿ ತೋರಿಸಿದ್ದಾರೆ ಹೆಜ್ಜೆಗೆಜ್ಜೆ ನೃತ್ಯ ಸಂಸ್ಥೆಯ ಕುಮಾರಿ ವಿದುಷಿ ದೀಕ್ಷಾ ರಾಮಕೃಷ್ಣ ಹಾಗೂ ಇವರ ತಾಯಿ ವಿದುಷಿ ಯಶರಾಮಕೃಷ್ಣರವರು. ಬಹಳ ಸುಂದರವಾದ ಒಂದು ಈ ಕಾನ್ಸೆಪ್ಟ್ ಏನಂದ್ರೆ, ಭರತನಾಟ್ಯದಲ್ಲಿ ರಸಾಯನಶಾಸ್ತ್ರಗಳನ್ನು, ಅದರ ನವರಸಗಳನ್ನು ಯಾವ ರೀತಿ ಅಳವಡಿಸಿಕೊಳ್ಬೇಕಂತ. ಇದರ ನಿಮಗೆ ಕಾನ್ಸೆಪ್ಟ್ ಐಡಿಯಾ ಯಾವ ಥರ ಬಂತು? ಎಲ್ಲ ಕ್ರೆಡಿಟ್ ಅಮ್ಮನಿಗೆ ಹೋಗಬೇಕು. ಅಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಆಗಿರೋದನ್ನ ಶಾರದಾ ಪ್ರಿ ಯೂನಿವರ್ಸಿಟಿನಲ್ಲಿ. ಅವ್ರು ಯಾವತ್ತೂ ಒಂದು ಆಸೆ ಇತ್ತು, ಕೆಮಿಸ್ಟ್ರಿನ ಹಿಂಗಾರು ಮಾಡಿ ಡ್ಯಾನ್ಸಿಗೆ ನಾವು ತರಬೇಕು, ಅದು ಹೇಗೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದೊಂದು ಸಬ್ಜೆಕ್ಟು ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗೋ ಹಾಗೆ ಡ್ಯಾನ್ಸ್ ಮೂಲಕ ಅದನ್ನು ಪೋರ್ಟ್ರೇ ಮಾಡಿದ್ರೆ ಬೇಗ ಮಕ್ಕಳಿಗೆ ಅರ್ಥ ಆಗುತ್ತೆ, ಬೇಗ ಗ್ರಾಸ್ಪ್ ಮಾಡ್ಕೊಳ್ತಾರೆ ಅನ್ನೊಂದು ಇಂಟೆನ್ಷನಿಂದ ಅಮ್ಮ ಶಿ ವಾಸ್ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ಫಾರ್ ಇಯರ್ಸ್. ಅವರ ಒಂದು ಕಲೀಗೆ, ಅವರ ಕ್ಲಾಸ್ಮೇಟ್, ಆ್ಯಕ್ಚುಲಿ ಕಲೀಗಲ್ಲ, ಕ್ಲಾಸ್ಮೇಟ್ ಆನಂದ್ ಅಂತ, ಅವರು ಲಿರಿಕ್ಸ್ನ ಬರ್ಕೊಟ್ರು ಕನ್ನಡದಲ್ಲಿ. ಮಾಲಿಕ್ಯೂಲ್ಸು, ಆಟಮ್ಸು, ಆಮೇಲೆ ಅದರದ್ದು ಕೆಮಿಕಲ್ ರಿಯಾಕ್ಷನ್ಸ್, ಕಾಪರ್ ಸಲ್ಫೇಟ್, ಅದು ಇದು ಎಲ್ಲ ರಿಯಾಕ್ಷನ್ಸು ಮತ್ತು ನವರಸಗಳಿಗೆ ಬೇಕಾಗುವಂಥ ಒಂದು ಆ ಪಾತ್ರಕ್ಕೆ ಅನುಗುಣವಾಗಿ ಒಂದು ರಿಯಾಕ್ಷನ್ಸ್ ಹೆಂಗೆ ಅದು ತೋರಿಸ್ಬೋದು ನಾವು ಅಂತೆಲ್ಲದು ಅವರು ನೀಟಾಗಿ ಕನ್ನಡದಲ್ಲಿ ಬರ್ಕೊಟ್ರು. 3 ಡೇಸಲ್ಲಿ ನಾವು ಮ್ಯೂಸಿಕ್ ಮಾಡಿಸಿ, ರೆಕಾರ್ಡಿಂಗ್ ಮಾಡಿಸಿ, ಅದನ್ನು 15 ಡೇಸ್ ಒಳಗೆ ನಾವು ಇಡೀ ಪ್ರೊಡಕ್ಷನ್ನ ಮಾಡಿದ್ದೀವಿ. ತುಂಬ ಕಷ್ಟ ಆಯಿತು ಇನಿಷಿಯಲಿ, ಬಿಕಾಸ್ ಅದು ವಿಜುವಲೈಸ್ ಮಾಡೋಕ್ಕೇ ತುಂಬ ಕಷ್ಟ ಇದೆ. ಅದು ಫಸ್ಟ್ ಆಫ್ ಆಲ್ ಕೆಮಿಕಲ್ ರಿಯಾಕ್ಷನ್ ಅದೇ ಕಲರ್ ಆಗಬೇಕು ಆ್ಯಂಡ್ ಅದು ಮಾಲಿಕ್ಯೂಲ್ ಸೇರಿದಾಗ್ಲೇ ಇವಾಗ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಲೈಟ್ ಬ್ಲೂ ಇಂದ ಡಾರ್ಕ್ ಬ್ಲೂ ಆಗುತ್ತೆ ರಿಯಾಕ್ಷನ್ ಆದಮೇಲೆ. ಸೊ ಆ ಕಲರ್ನ ನಾವು ಪೋರ್ಟ್ರೇ ಮಾಡಬೇಕು. ಡ್ಯಾನ್ಸ್ ಮಾಡಬೇಕಾದ್ರೆ ಕಾಸ್ಟ್ಯೂಮ್ ಚೇಂಜ್ ಆಗಿರ್ಬೋದು, ಅದೆಲ್ಲ ನಮ್ಮಮ್ಮ ತುಂಬ ಯೋಚನೆ ಮಾಡಿದ್ದಾರೆ. ನಾನು ಸ್ವಲ್ಪ ಅದಕ್ಕೆ ಹೇಗೆ ಅದನ್ನು ವಿಜುವಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ. ಅಂದರೆ ಜೊತೆಗೆ PPTs ಎಲ್ಲ ಹಾಕಿ ರಿಯಾಕ್ಷನ್ನ ಅಲ್ಲಿ ತೋರಿಸೋದು. ಸೊ ಇದರಿಂದ ಅಮ್ಮಂದು ಫುಲ್ ಕಾನ್ಸೆಪ್ಟು, ಬಟ್ ಐ ವಾಸ್ ಹೆಲ್ಪಿಂಗ್ ಟು ವಿಜುವಲೈಸ್. ಅಂದರೆ ಅದು
ಫುಲ್ ಚಂದ ಕಾಣಿಸ್ಲಿಕ್ಕೆ ಹೇಗೆ ಅದನ್ನು ಚೆನ್ನಾಗಿ ಕಾಣಿಸ್ಬೋದು ಸ್ಟೇಜ್ ಮೇಲೆ ಅಂತ ನಾನು ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಬಟ್ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಮದರ್ ಆ್ಯಂಡ್ ಲಿರಿಸಿಸ್ಟ್ ಆ್ಯಂಡ್ ಮ್ಯೂಸಿಕ್ ಕಂಪೋಸರ್ ರವಿಕಿರಣ್ ಸರ್ ಅಂತ. ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಸಾಂಗ್ನ. ಅದರ ಒಂದು ಸಣ್ಣ ವಿಡಿಯೋ ದೃಶ್ಯ ನಾನು ನೋಡಿದ್ದೆ. ಅದರಲ್ಲಿ ಈ ಪರಮಾಣು ವಿಭಜನೆ, ಈ ಜಾಗತಿಕವಾಗಿ ಏನೇನು ದುಷ್ಪರಿಣಾಮಗಳಾಗ್ತದೆ ಅದರ ಬಗ್ಗೆ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಈ ವಿರಾಮದ ಮೊದಲು ನಾನೊಂದು ಪ್ರಶ್ನೆ ಕೇಳಿದ್ದೆ ನಿಮ್ಮ ಹತ್ರ. ನಿಮ್ಮ ಮೊದಲನೆಯ ಚಲನಚಿತ್ರದ ಒಂದು ಪದ್ಯ ನೀವು ಸುಂದರವಾಗಿ ಹಾಡಿದ್ರೆ ಖುಷ್ ಖುಷ್ ಅಂತ. ಎರಡನೆಯ ಚಿತ್ರ ಸರ್ಕಾರ ಪದ್ಯ ಹಾಡ್ಲಿಕ್ಕೆ ಹೋದಾಗ ತಮಗೆ ಆರೋಗ್ಯ ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇರಲಿಲ್ಲ. ಆದ್ರೂ ತಾವು ರೆಕಾರ್ಡಿಂಗ್ ರೂಮಿಗೆ ಹೋದ್ರಿ, ಸಂಗೀತವನ್ನು ಹಾಡಿದ್ರಿ. ಅದು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಒಂದು 5-6 ಲಕ್ಷ ಲೈಕ್ಸ್ಗಳು ಮತ್ತೆ ಫಾಲೋವರ್ಸ್ಗಳು ಒಂದು 2 ದಿವಸದಲ್ಲಿ ಆಯ್ತು, ಅಷ್ಟು ಪ್ರಸಿದ್ಧಿಯನ್ನು ಪಡೆಯಿತು. ಇದರ ಬಗ್ಗೆ, ಈ ಎರಡನೇ ಚಲನಚಿತ್ರ ಸರ್ಕಾರ ಬಗ್ಗೆ ತಾವೇನು ಹೇಳಿಕ್ ಬಯಸ್ತೀರಿ? ಸರ್ಕಾರ ಒಂದು ಒಳ್ಳೆ ಬ್ರೇಕ್ ಥ್ರೂ ಆಯಿತು ನನಗೆ. ಯಾಕೆ ಅಂತಂದರೆ ಸತೀಶ್ ಆರ್ಯನ್ ಅಂತ ಅವರು ಮ್ಯೂಸಿಕ್ ಡೈರೆಕ್ಟರು ನನಗೆ 2 ದಿನದ ಹಿಂದೆ ಕಾಲ್ ಮಾಡಿದ್ರು. ನಾನು ಬೆಂಗಳೂರಲ್ಲಿ ಒಂದು ಕಾಂಪಿಟೇಷನ್ ಮುಗಿಸಿದ್ದೆ, ಸೂಪರ್ ಸಿಂಗರ್ ಸೀಸನ್ 9. ಅದ್ರ ನೆಕ್ಸ್ಟ್ ಡೇ ನನಗೆ ತುಂಬ ಹುಷಾರಿರಲಿಲ್ಲ, ನಾನು ಜ್ವರ ಬಂದುಬಿಟ್ಟಿತ್ತು. ಸ್ಟಿಲ್ ಅವರು ಮೇಡಮ್ ಇವತ್ತೇ ರೆಕಾರ್ಡಿಂಗ್ ಇದೆ, ಅರ್ಜೆಂಟಾಗಿ ಆಗಬೇಕು ಅಂತ. ಸರ್ ನಾನು ಫುಲ್ ಜ್ವರ ಇದೆ, ನನಗೆ ವಾಯ್ಸ್ ಇಲ್ಲ, ಸ್ಟ್ರೈನ್ ಆಗಿದೆ ಅಂತೇಳಿ. ಇಲ್ಲ ಮೇಡಮ್ ನೀವು ಬನ್ನಿ, ನಿಮ್ಮ ವಾಯ್ಸ್ ಹೆಂಗಿದೆ ಟೆಸ್ಟ್ ಮಾಡೋಣ, ಮತ್ತೆ ಸಾಂಗ್ ಹಾಡಿಸ್ತೀವಿ ಅಂತಂದರು. ಡೈರೆಕ್ಟಾಗಿ ಹೋದೆ ರೆಕಾರ್ಡಿಂಗ್ ರೂಮ್ಗೆ. ಐ ವಾಸ್ ಸೀರಿಯಸ್ಲಿ ಲುಕಿಂಗ್ ಸಿಕ್. ಆಮೇಲೆ ಏನು ಮಾಡಲಿಕ್ಕೂ ಆಗಲಿಲ್ಲ, ಹಾಡು ತೊಗೊಂಡ್ಬಿಟ್ರು. ಬಟ್ ಇವತ್ತೇ ವಿಡಿಯೋ ರೆಕಾರ್ಡಿಂಗ್ ಆಗಬೇಕು ಅಂದ್ರೆ ಸರ್ ನಾನು ಈ ಕಂಡೀಷನಲ್ಲಿ ಇದ್ದೀನಿ, ನಾನು ಹೆಂಗೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀರಾ ಅಂತ. ಇಲ್ಲ ಮೇಡಮ್ ನೀವು ಹಾಡಿ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ವಾಯ್ಸಿಗೆ ನೀವು ಹೆಂಗೆ ಕಾಣಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ, ನಿಮ್ಮ ವಾಯ್ಸ್ ಕೇಳಿ ನಿಮ್ಮ ಸಂಗೀತ ಕೇಳಿ ಜನ ಇಷ್ಟಪಡ್ತಾರೆ, ಡೋಂಟ್ ವರಿ ಅಂತ ಹೇಳಿ ಅವ್ರು ವಿಡಿಯೋ ರೆಕಾರ್ಡಿಂಗ್ ಮಾಡಿಸಿದ್ರು. ಆದ್ರಿಂದ ದಟ್ ಇಸ್ ಹೌ ದ ಸಾಂಗ್ ಕೇಮ್ ಔಟ್. ನಮ್ಮ ಸ್ಪಂದನ ಟಿವಿ ವೀಕ್ಷಕರಿಗೆ ಅದರ ಒಂದು ಸಣ್ಣ ತುಣುಕನ್ನು ತಾವು ಈ ಬಗ್ಗೆ ಹಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಬಹಳ ಅರ್ಥಪೂರ್ಣವಾದ ಈ ಪದ್ಯ ವೀಕ್ಷಕರೇ ನಿಮಗಾಗಿ. ಒಪ್ಪಿದೆ ಹೃದಯ ಈತಕ್ಕೆ ಕಾಡುವೆ ಸುಮ್ಮನೆ ನೀನಿಯ ಸಲುಗೆಯನು ಕಲಿಸುವೆಯ ಮಾತುಂದ ಹೇಳುವೆಯ ಸುಲಿಗೆಯನು ಮಾಡುತ್ತಲಿ ಮೌನದಲ್ಲಿ ಕೊಲ್ಲುವೆಯ ಪ್ರೀತಿಯ ಸೂಚನೆ ಕೊಟ್ಟಿದೆ ಹೃದಯ ಚೆಲ್ಲಿ ನಿಂತಿರುವೆ ಪ್ರೀತಿರಥವ ಏರೋ ಆಸೆ ನನ್ನ ಮನದಿ ಮೂಡುತ್ತಿದೆ ನವಿಲುಗರಿಯ ತುಂಬ ನಿನ್ನ ಹೆಸರ ಬರೆದು ಕೂಗಿ ಹೇಳಿದೆ ಚಿತ್ರ ಬಿಡಿಸಿದೆ ಕಾರಣ ಕೇಳದೆ ಒಪ್ಪಿದೆ ಹೃದಯ. ಪದ್ಯ ಬಹಳ ಸುಂದರವಾಗಿ ಬಂದಿದೆ. ತಾವು ಅದನ್ನು ಯೂಟ್ಯೂಬಲ್ಲಿ ಕೇಳಿದರೆ ಬಹಳಷ್ಟು ಖುಷಿ ಆಗ್ತದೆ. ಕೇವಲ ಸಂಗೀತದ ಬಗ್ಗೆ ನಾವು ಮಾತಾಡಿ ಆಯಿತು, ಸಂಗೀತ ಆಯಿತು, ನೃತ್ಯ ಆಯಿತು, ಇವರ ವಿದ್ಯಾಭ್ಯಾಸದ ಬಗ್ಗೆ ಆಯಿತು. ಇನ್ನೊಂದು ಮಾಹಿತಿ ಏನಂದರೆ, ಮೋಹಿನಿಯಟ್ಟಂ ಬಗ್ಗೆ ನಾನು ಆಗಷ್ಟೇ ಹೇಳಿದೆ, ಇನ್ನೊಂದರ ವಿಷಯ ಹೇಳ್ತಾ ಇಲ್ಲ, ಇವರು ಉತ್ತಮ ನಟಿ ಸಹ ಹೌದು. ಸುಮಾರು 2-3 ವರ್ಷಗಳ ಹಿಂದೆ ಜಿ ಕನ್ನಡ ಚಾನೆಲ್ನಲ್ಲಿ ಒಂದು ಸೀರಿಯಲ್ ಪ್ರಸಾರವಾಗಿತ್ತು, ಶುಭ ವಿವಾಹ. ಆ ಶುಭ ವಿವಾಹದಲ್ಲಿ
ತಾವೊಂದು ಉತ್ತಮವಾದ ಪಾತ್ರವನ್ನು ಮಾಡಿದ್ರಿ. ಕಾಲೇಜಿಗೆ ಬರೋದು, ಅಲ್ಲಿಂದ ಪರ್ಮಿಷನ್ ತಕೊಂಡು ಸಂಜೆ ಆದ ಕೂಡಲೇ ಶನಿವಾರ ಆದಿತ್ಯವಾರ ಅಂದ ಕೂಡಲೇ ಶೂಟಿಂಗಿಗೆ ಓಡಿ ಹೋಗುದು, ಆಮೇಲೆ ಹೋಮ್ವರ್ಕ್ ಮಾಡೋದು, ಅದರೊಟ್ಟಿಗೆ ಶೂಟಿಂಗ್ ಅಲ್ಲಿ ಇರೋದು, ಪುನಃ ಮನೆಗೆ ಬರೋದು, ಪುನಃ ಕಾಲೇಜಿಗೆ ಹೋಗೋದು, ಬಹಳಷ್ಟು ಒಂದು ಸಮಯವನ್ನು ಸದುಪಯೋಗ ಮಾಡಿಕೊಂಡವರು ಅದರಲ್ಲಿ ಆಕ್ಟಿಂಗ್ ಅಲ್ಲಿ ಮಾಡಿದ್ದಾರೆ. ಈ ಸಂಗೀತ ನೃತ್ಯದೊಟ್ಟಿಗೆ ಆಕ್ಟಿಂಗಿಗೆ ಹೋಗ್ಬೇಕಂತ ತಮ್ಗೆ ಯಾಕೆ ಅನ್ನಿಸ್ತು? ಇಲ್ಲವೇ ತಮಗೆ ಆಕ್ಟಿಂಗ್ ಅಲ್ಲಿ ಏನಾದ್ರು ಮುಂದುವರಿಬೇಕಂತ ಏನಾದ್ರು ಜೀವನದಲ್ಲಿ ಮಹತ್ವಾಕಾಂಕ್ಷೆ ಇತ್ತ ತಮಗೆ? ಇಲ್ಲ, ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಸುಮಾರು ಸಲ ಆ್ಯಕ್ಟಿಂಗ್ ಅಭ್ಯಾಸ ಮಾಡ್ತಾ ಇದ್ದೆ ಚಿಕ್ಕವಳಿಂದನೂ. ಅದೇನಾಯಿತು, ನನಗೊಂದು ಆಪರ್ಚುನಿಟಿ ಸಿಕ್ತು. ಆರೂರ್ ಜಗದೀಶ್ ಅವರು ನನಗೆ ಅವರ ವೆಡ್ಡಿಂಗ್ ಸೆರೆಮನಿಲಿ ನಾನು ಹೋದಾಗೆ ಒಂದು ಹಾಡು ಹಾಡಿದ್ದೆ. ಅಲ್ಲಿ ನನ್ನನ್ನು ಅವರು ಡ್ಯಾನ್ಸರ್ ಅಂತ ಕೂಡ ಗೊತ್ತಿತ್ತು ಅವರಿಗೆ. ಸೊ ಡ್ಯಾನ್ಸರ್ಸ್ಗೆ ನಾರ್ಮಲಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರುತ್ತೆ, ಅದು ಜನರಲ್ ಆಗೇ ಇರುತ್ತೆ. ಸೊ ಎಲ್ಲ ಕಡೆ ಸ್ಕಿಲ್ ಬೇಕೇ ಬೇಕು, ಸ್ಕಿಲ್ ಬೇಕೇ ಬೇಕು. ಸೊ ಅದೊಂದು ನನಗೆ ಮೊದಲಿಂದ ನಾನು ಅಭ್ಯಾಸ ಮಾಡ್ಕೊಳ್ತಿದ್ದೆ. ಒಬ್ಬೊಬ್ಬಳೇ ಇರಬೇಕಾದ್ರೆ ಫುಲ್ಲು ಆ್ಯಕ್ಟಿಂಗ್ ಮಾಡೋದು, ಕನ್ನಡಿ ಮುಂದೆ ನಿಂತ್ಕೊಂಡು ರೋಷವಾಗಿ ಮಾತಾಡೋದು, ಇಲ್ಲ ಶೃಂಗಾರ ತೋರಿಸ್ಕೊಳ್ಳೋದು, ಅವೆಲ್ಲ ಅಭ್ಯಾಸ ಮಾಡ್ತಿದ್ದೆ ಚಿಕ್ಕವಳಿಂದ. ಅದು ನನಗೊಂದು ಚಾನ್ಸ್ ಸಿಕ್ಕಿದಾಗ ಒಂದ್ಸಲ ಕನ್ಫ್ಯೂಷನ್ ಇತ್ತು ಮನೇಲಿ, ಹೋಗೋದೋ ಬೇಡೋ ಬಿಕಾಸ್ ಫೈನಲ್ ಇಯರ್ ಅಲ್ಲಿ ಬೇರೆ ಇದ್ದೆ ನಾನು. ಫೈನಲ್ ಇಯರ್ ಅಲ್ಲಿ ನಿಮ್ಮ ಪ್ರಾಜೆಕ್ಟ್ ವರ್ಕ್ ಇತ್ತು, ಹೌದು, ಮಿನಿ ಪ್ರಾಜೆಕ್ಟ್ಸ್ ಇತ್ತು, ಎಲ್ಲ ಇತ್ತು. ಅದ್ರ ನಡುವೆನಲ್ಲಿ ಆಗುತ್ತಾ ಅನ್ನೋ ಡೌಟ್ ಇತ್ತು. ಬಟ್ ಚಾನ್ಸ್ ನೋಡೋಣ, ಟ್ರೈ ಮಾಡೋಣ ಹೆಂಗಿರತ್ತೆ ಅಂತ ನಾನು ಹೋಗಿದ್ದೆ. ಅಲ್ಲಿ ಹೋದಾಗ ನನಗೊಂದು ಹಳ್ಳಿ ಹುಡುಗಿ ಪಾತ್ರ, ಸವಿತಾ ಅನ್ನೋ ಪಾತ್ರ. ಅವಳು ಕುಂದಾಪುರ ಕನ್ನಡದಲ್ಲಿ ಮಾತಾಡಬೇಕು ಆ್ಯಂಡ್ ಫುಲ್ ನಾಟಿ ಆಗಿರ್ತಾಳೆ, ಒಂಥರ ಪಾದ್ರಸ ಥರ ಇರ್ತಾಳೆ, ಒಂಥರ ಮನೆ ಕೆಲಸದವಳು. ಬಟ್ ಸ್ಟಿಲ್ ಅವಳಿಗೆ ಒಂದು ಒಳ್ಳೆ ಇಂಪಾರ್ಟೆನ್ಸ್ ಇತ್ತು ಕ್ಯಾರೆಕ್ಟರಲ್ಲಿ. ಆ್ಯಂಡ್ ಸಾಂಗ್ಸ್ ಎಲ್ಲ ಹಾಡೋಕ್ಕೆ ನನಗೆ ತುಂಬ ಅವಕಾಶ ಇತ್ತು ಆ ಸೀರಿಯಲ್ ಮೂಲಕ. ಅಂದರೆ ಜನ ನನ್ನನ್ನು ಗುರುತಿಸ್ತಿದ್ದು, ಅಯ್ಯೋ ಸವಿತಾ ಅಲ್ವಾ ನೀನು ಅಂತ. ನನ್ನ ಹೆಸರೇ ದೀಕ್ಷಾ ಅಂತ ಕರಿತಾನೆ ಇರಲಿಲ್ಲ. ಇವತ್ತಿಗೂ ಸುಮಾರು ಜನ ಅದೇ ಸವಿತಾ ಅಲ್ಲಿ ಸವಿತಾ ಅಂತಾರೆ. ಸೊ ಅದೊಂದು ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತು ನನಗೆ, ಈವನ್ ಆ್ಯಕ್ಟಿಂಗಲ್ಲೂ ಕೂಡ. ಅದಾದಮೇಲೆ ಒಂದು ಪರಿಹಾರ ಅನ್ನೋ ಒಂದು ಶಾರ್ಟ್ ಮೂವಿ ಕೂಡ ಮಾಡಿದೆ. ಸೊ ಆ್ಯಕ್ಟಿಂಗ್ ಅಂತಂದರೆ ನನಗೆ ಅದನ್ನು ಮಾಡಲೇಬೇಕು ಅನ್ನೋ ಒಂದು ಹುಚ್ಚಲ್ಲ, ಬಟ್ ಆ್ಯಕ್ಟಿಂಗ್ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಬಿಕಾಸ್ ಅದು ಒಂಥರ ಇನ್ಬಿಲ್ಟ್ ಆಗಿದೆ ನನಗೆ, ಅದು ಒಂಥರ ಮಾಡಬೇಕು ಅನ್ನೋ ಆಸೆ ಇದೆ. ಹಾಗೆ ಸಂಗೀತ ಕ್ಷೇತ್ರದಲ್ಲಿ, ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ಹೇಳುವುದಾದ್ರೆ ತಮಗೆ ಇಷ್ಟವಾದಂತಹ ಅಥವಾ ರೋಲ್ ಮಾಡೆಲ್ ಅಂತ ಹೇಳ್ಬೋದು, ಐಕಾನ್ ಅಂತ ಹೇಳ್ಬೋದು, ಸಂಗೀತ ವಿದ್ವಾಂಸರು ಯಾರಿದ್ದಾರೆ ಅಂದ್ರೆ ಸಂಗೀತಗಾರರು, ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು, ಅವ್ರ ಮ್ಯೂಸಿಕ್, ನೀವು ಸಂಗೀತವನ್ನು ಸಹ ಸಂಯೋಜಿಸಿದ್ದೀರಂತ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮ ತಂದೆಯವರ ಹತ್ರ ನಾನು ವಾರ್ತಾಲಾಪ ಮಾಡುವಾಗ ಕೇಳಿದ್ದೆ, ಸರ್ ನಿಮ್ಮ ಮಗಳಿಗೆ ಬೇರೇನು ಕ್ವಾಲಿಟೀಸ್ ಇದೆ ಅಂತ. ಅವ್ರು ಹೇಳಿದ್ರು, ನಮ್ಮ ಮಗಳು ಒಂದು ಸಂಗೀತ ಸಂಯೋಜನೆಯನ್ನು ಸಹ ಮಾಡಿದ್ದಾರಂತ. ಆಸ್ ಎ ಸಿಂಗರ್, ಆಸ್ ಎ ಡ್ಯಾನ್ಸರ್, ಆಸ್ ಎ ಮ್ಯೂಸಿಕ್ ಕಂಪೋಸರ್, ಆಸ್ ಅನ್ ಆಕ್ಟರ್, ನೀವು ಬಹಳಷ್ಟು ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಪರಿಣಿತಿಯನ್ನು ಪಡೆದಿದ್ದೀರಾ. ಸೊ ನಿಮಗೆ ಸಂಗೀತ ಕ್ಷೇತ್ರದಲ್ಲಿ, ಕನ್ನಡ ಚಲನಚಿತ್ರರಂಗದಲ್ಲಿ ಯಾರು ನೀವು ಬಹಳಷ್ಟು ಇಷ್ಟಪಡ್ತೀರಿ? ನನಗೆ ಫಸ್ಟು ಇನ್ಸ್ಪಿರೇಷನ್ SPB ಸರ್, SP ಬಾಲಸುಬ್ರಹ್ಮಣ್ಯಂ. ಆಮೇಲೆ ಅವರ ಅಂಡರಲ್ಲಿ ನಾನು 2 ವರ್ಷ ಅಂದರೆ 2009 ಆ್ಯಂಡ್ 2012 ಅವರ ಅಂಡರಲ್ಲಿ ನಾವು ಒಂದು ಎದೆತುಂಬಿ ಹಾಡುವೆನು ರಿಯಾಲಿಟಿ ಶೋನಲ್ಲಿ ತುಂಬ ಕಲಿಯೋಕ್ಕೆ ಸಿಕ್ತು. ಆಗ ಅಷ್ಟು ನಮಗೆ ಗೊತ್ತಾಗ್ತಿರ್ಲಿಲ್ಲ, ಬಟ್ ಅವ್ರು ಹೇಳ್ತಿದ್ದ ಪಾಯಿಂಟ್, ಅವ್ರು ನಮ್ಮ ಪ್ರತಿಯೊಂದು ಈ ಎಪಿಸೋಡ್ ಆಗಿರ್ಬೋದು, ಅವಾಗ ಕರೆದು ನನಗೆ ಈ ಥರ ಕರೆಕ್ಷನ್ ಮಾಡ್ಕೊತ ತಿದ್ದಿ ಹೇಳೋರು. ಅವಾಗ ಅವ್ರು ಹೇಳ್ತಿದ್ದಾರೆ ಅಂತ ನಾವು ಮಾಡ್ತಾ ಇದ್ವಿ, ಬಟ್ ಇವಾಗ ನನಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಬಿಕಾಸ್ ಅದೆಲ್ಲ ಅವ್ರು ಹೇಳ್ತಿದ್ದು ಆ ಡೈನಮಿಕ್ಸು ಅವೆಲ್ಲ ಆ ಏಜಿಗೆ ಅದು ಅಷ್ಟು ಬೇಗ ಅರ್ಥ ಆಗಲ್ಲ. ಬಟ್ ಇವಾಗ ಡೈನಮಿಕ್ಸ್ ಇಲ್ಲ ಅಂದರೆ ಸಾಂಗಲ್ಲಿ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ, ಜೀವನೇ ಇರಲ್ಲ ಅಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನಮಗೆಲ್ಲ ಅವರು ತಿಳಿಸ್ಕೊಡ್ತಾ ಇದ್ರು. ಮತ್ತು ಅವರು ಹ್ಯೂಮನ್ ಬೀಯಿಂಗ್ ಆಗಿ, ಅಂದರೆ ಅವರೊಂದು ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಗುತ್ತೆ. ಅವರು ಎಷ್ಟು ದೊಡ್ಡ ಫೇಮಸ್ ಆರ್ಟಿಸ್ಟು, ಎಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಾರೆ, ಬಟ್ ಒಂದು ಚೂರು ಅವರಿಗೆ ಹೆಡ್ ವೇಟ್ ಆಗಲಿ, ನಾನು ಅಷ್ಟು ಸಾಧನೆ ಮಾಡಿದ್ದೀನಿ ಅಂತ ಒಂದು ಭಾವನೆ ಆಗಲಿ ಇಲ್ಲ. ತುಂಬಾ ಚಂದ ಮಾಡಿ ಮಾತಾಡ್ತಾರೆ. ಸಂಗೀತ ಕ್ಷೇತ್ರದಲ್ಲಿರೋ ಒಂದು ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಅವರಿಗೆ ಯಾವತ್ತೂ ಒಂದು ಅಹಂಭಾವ ಇರೋದಿಲ್ಲ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಸಂಗೀತ ಆ ಥರ ಒಂದು ಉಚ್ಚ ಶ್ರೇಣಿಯಲ್ಲಿದೆ. ದೀಕ್ಷಾರವರೇ, ನಾವು ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳು, ಅದರ ನಂತರ ಮತ್ತಷ್ಟು ಮಾಹಿತಿಗಳು ತಮ್ಮಿಂದ ಪಡೆದುಕೊಳ್ಳಬೇಕಾಗಿದೆ ನಮ್ಮ ಸ್ಪಂದನ ಟಿವಿ ವೀಕ್ಷಕರಿಗಾಗಿ. ಒಂದು ಸಣ್ಣ ವಿರಾಮದ ಬಳಿಕ
ಸ್ಪಂದನ ಟಿವಿ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಈ ವಿಶೇಷ ಕಾರ್ಯಕ್ರಮ ವಿದುಷಿ ವಿಶಾರದೆ ಸ್ವಾತಂತ್ರ್ಯ ಪಂಚಮಿ. ನಮ್ಮೊಂದಿಗಿದ್ದಾರೆ ನಮ್ಮ ಉಡುಪಿಯ ವಿದುಷಿ ಕುಮಾರಿ ದೀಕ್ಷಾ ರಾಮಕೃಷ್ಣರವರು. ವಿರಾಮದ ಮೊದಲು ನಾನು ಬಹಳಷ್ಟು ವಿಷಯಗಳ ಬಗ್ಗೆ ತಮ್ಮ ಹತ್ರ ಮಾತಾಡ್ತಾ ಇದ್ದೆ. ಸ್ವಾತಂತ್ರ್ಯೋತ್ಸವದ ಸಮಾರಂಭದ ಅಂಗವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಾಗರ ಪಂಚಮಿಯ ಒಂದು ಭವ್ಯವಾದ ಸಂಯೋಜನೆ ಈ ವರ್ಷ ಆಗಸ್ಟ್ 15ರಂದು ನಮಗೆ ಕೂಡಿ ಬರ್ತಾ ಇದೆ. ಪ್ರಸಕ್ತ ಸಾಲಿನಲ್ಲಿ ನೋಡ್ತಾ ಇದ್ರೆ ದೇಶ ಈಗ ಎತ್ತ ಸಾಗುತ್ತಿದೆ. ದೇಶದ ಯುವಕರು, ನಾನು ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ದೇಶದ ಯುವಕರೇ ನಮ್ಮ ದೇಶದ ಆಸ್ತಿ. ಹಾಗೆ ನಿಮ್ಮಂತ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿದ್ರೆ ನಮ್ಮ ಸ್ಪಂದನ ವಾಹಿನಿಯ ಒಂದು ಮುಖ್ಯ ಉದ್ದೇಶ ಅಂತ. ರಾಷ್ಟ್ರೀಯತೆಯ ಬಗ್ಗೆ, ದೇಶಾಭಿಮಾನದ ಬಗ್ಗೆ ಯುವಕರಲ್ಲಿ ಯಾವ ತರಹ ಒಂದು ಅಭಿಮಾನ ಇರಬೇಕು. ಸ್ವಾತಂತ್ರ್ಯ ಹೋರಾಟದಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನರು ಬಲಿದಾನ ಮಾಡಿದ್ದಾರೆ. ಅವರ ಬಲಿದಾನವನ್ನು ಯಾವ ರೀತಿ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಭಾರತವನ್ನೀಗ ನಾವು ವಿಶ್ವದ ಒಂದು ಉನ್ನತ ರಾಷ್ಟ್ರಗಳ ಪಂಕ್ತಿಯಲ್ಲಿ ನೋಡ್ತಾ ಇದ್ದೇವೆ. ಆ ಉನ್ನತ ರಾಷ್ಟ್ರಗಳ ಪಂಕ್ತಿಯಲ್ಲಿ ಇರುವುದಕ್ಕಿಂತ ನಾವು ನಂಬರ್ 1 ದೇಶ ಮಾಡಬೇಕಾದ್ರೆ ಯಾವ ರೀತಿ ಯುವಕರು ಈ ದೇಶಕ್ಕಾಗಿ ಒಂದು ಪ್ರೋತ್ಸಾಹವನ್ನು ಕೊಡಬೇಕಂತ ಯುವ ಪ್ರತಿಭೆ ಆದಂತ ನಿಮ್ಮಲ್ಲೇ ನಾನು ಕೇಳ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಇವಾಗ ಸೇಫ್ ಆಗಿ ನಾವೆಲ್ಲರೂ ಇದ್ದೀವಿ ಅಂತಂದರೆ ಅಲ್ಲಿ ಸೋಲ್ಜರ್ಸ್ ನಮ್ಮನ್ನೆಲ್ಲ ಕಾಯ್ತಾ ಇರುವಂಥ ಸೋಲ್ಜರ್ಸು, ಆರ್ಮಿ, ನೇವಿ ಎಲ್ಲರೂ ಇದ್ದಾರೆ. ಸೊ ಅವರ ಮೇಲಿರೋ ರೆಸ್ಪೆಕ್ಟ್ ಯಾವತ್ತೂ ಹೋಗಬಾರ್ದು. ಯಾವತ್ತೋ ಒಂದು ದಿನ ಇಂಡಿಪೆಂಡೆನ್ಸ್ ಡೇ ದಿವಸ ಅವ್ರನ್ನ ಜ್ಞಾಪಿಸ್ಕೊಳ್ಳೋದು, ಅವ್ರಿಗೋಸ್ಕರ ಅಳೋದು, ಆಮೇಲೆ ಅಯ್ಯೋ ಹಂಗಾಗೋಯ್ತು, ಇಷ್ಟು ತ್ಯಾಗ ಮಾಡಿದ್ದಾರೆ, ಅಷ್ಟು ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಪ್ರತಿ ಒಂದು ದಿನ ಅವ್ರನ್ನ ನೆನೆಸ್ಕೊಂಡು ವರ್ಷದ 365 ದಿವಸ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹಾಗೆ ದೇಶವನ್ನು ಕಾಯ್ತಾ ಇರುವಂತ ನಮ್ಮ ದೇಶದ ಜವಾನರನ್ನು, ಸೈನ್ಯಾಧಿಕಾರಿಗಳನ್ನು ಸಹ ನಾವು ನೆನಪಿಸಿಕೊಳ್ಬೇಕು. ಹೌದು, ಖಂಡಿತವಾಗ್ಲೂ. ಆಮೇಲೆ ಅವರಿಗೆ ಇವಾಗ ಏನೇನ್ ಅಂದ್ರೆ ವರ್ಷಕ್ಕೆ 1-2 ಸಲ ಅವರಿಗೆ ಎಂಟರ್ಟೈನ್ ಮಾಡಕ್ ಅಂದ್ರೆ ಎಲ್ಲರೂ ಜನ ಬಂದು ಅವರಿಗೆ ಹಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಇವಾಗ ಎಲ್ಲಿ ಸುಮಾರು ಕಡೆ ಪ್ರೋಗ್ರಾಮ್ಸ್ ಎಲ್ಲ ನೋಡಿದ್ದೇನೆ. ಅವರ ಒಂದು ಅವರಿಗೊಂದು ಎಂಟರ್ಟೈನ್ಮೆಂಟಿಗಾಗಿ ಜನರು ಜಾಸ್ತಿ ಅಂದ್ರೆ ಅಲ್ಲಿ ಧನ ಸಹಾಯ ಮಾಡಬೇಕು. ಅಂದ್ರೆ ಅವ್ರೀಗ ಬರ್ತಾ ಇದ್ದಾರೆ ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ರೋಡಲ್ಲಿ, ಮೆಟ್ರೋದಲ್ಲಿ, ಮೊನ್ನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ರೆಸ್ಪೆಕ್ಟ್ ಕೊಡೋದಿಲ್ಲ. ಅವರು ಪಾಪ ನೆಲದಲ್ಲಿ ಕುತ್ಕೊಂಡಿದ್ರು. ಅಂಡ್ ಸೋಲ್ಜರ್ಸ್ ಬರ್ತಾರೆ ಅಂತಂದ್ರೆ ಯಾರಿಗೂ ಅವರಿಗೆ ಅಟ್ಲೀಸ್ಟ್ ಒಂದು ವಿಶ್ ಆದ್ರೂ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಜಾಸ್ತಿ ಏನು ಬೇಡ. ಅವರು ನಮ್ಮನ್ನ ಕಾಯ್ತಾ ಇದ್ದಾರೆ, ನಮಗೋಸ್ಕರ ಅವರು ದಿನರಾತ್ರಿ ಅವರ ಜೀವನ ತ್ಯಾಗ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಜಾಸ್ತಿ ಏನು ನಮ್ಮ ಕೈಲಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ಅವರ ಇಚ್ಛೆಯಿಂದ ಅವರು ನಮ್ಮನ್ನೆಲ್ಲ ಕಾಪಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆದ್ರಿಂದ ಅವರಿಗೊಂದು ನಾವು ದಿನ ಒಂದು ರೆಸ್ಪೆಕ್ಟ್ ಅನ್ನ ಸಲ್ಲಿಸಬೇಕು. ಅವ್ರು ಸಿಕ್ಕಿದಾಗ ಅಟ್ಲೀಸ್ಟ್ ಒಂದು ಸ್ಮೈಲ್, ಅವರಿಗೊಂದು ನಮಸ್ಕಾರ, ಅವರಿಗೊಂದು ಹಿತನುಡಿಗಳನ್ನ ಆಡಿದ್ರೆ ನಿಮ್ಮ ಮಾತನ್ನು ಇನ್ನಷ್ಟು ಅರ್ಥಪೂರ್ಣ ಮಾಡ್ಲಿಕ್ಕೆ ಅವರಿಗಾಗಿ ಏನಾದರೂ ಒಂದು ಸುಂದರವಾದ ನಮ್ಮ ದೇಶಭಕ್ತಿಯನ್ನು ಮತ್ತಷ್ಟು ಉತ್ತುಂಗಕ್ಕೇರಿಸುವ ಒಂದು ಏನಾದರೂ ಒಂದು ಪದ್ಯವನ್ನು ತಾವು ಈ ಕ್ಷಣ ಖಂಡಿತ ನನಗೆ ಈ ಕ್ಷಣಕ್ಕೆ ನೆನಪು ಬರುವ ಹಾಡು ಅಂದ್ರೆ ಏ ಮೇರೆ ವತನ್ ಕೆ ಲೋಗೋ. ಬಹಳ ಸುಂದರವಾದ ಪದ್ಯ, ಏ ಮೇರೆ ವತನ್ ಕೆ ಲೋಗೋ. 1-2 ಸಾಲುಗಳು ಖಂಡಿತ ನಮ್ಮ ಸ್ಪಂದನ ಟಿವಿಯ ವೀಕ್ಷಕರಿಗಾಗಿ. हे मेरे वतन के लोगों, जरा आँख में भर लो पानी, जो शहीद हुए हैं उनकी जरा याद करो कुर्बानी. जब घायल हुआ हिमालय, खतरे में पड़ी आज़ादी, जब तक थी सांस लड़े वो, जब तक थी सांस लड़े वो, फिर अपनी लाश बिछा दी, संगीन पे धर कर माता, सो गए अमर बलिदानी, जो शहीद हुए हैं उनकी जरा याद करो ಕುರ್ಬಾನಿ. ಬಹಳ ಅರ್ಥಪೂರ್ಣವಾದ ಪದ್ಯ. ಯಾಕಂದ್ರೆ ಇದು ಕೇವಲ ಒಂದು ಪದ್ಯ ಅಲ್ಲ, ಇದು ಕೇವಲ ಒಂದು ಸಂಗೀತ ಅಲ್ಲ. ನಮ್ಮ ದೇಶಕ್ಕಾಗಿ ನಾವಾದರೂ ರಾತ್ರಿ ಆದ ಕೂಡ ಮನೆಗೆ ಹೋಗಬೇಕು, ನಮ್ಮ ಮನೆಯವರೊಟ್ಟಿಗೆ ಇರಬೇಕು, ಯಾವ ಕಾರ್ಯಕ್ರಮ ನೋಡ್ಬೇಕಂತ ಚಿಂತೆ ಮಾಡ್ತೇವೆ. ಯಾರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದಾರೆ ನಾಳೆ ಏನು ಆಫೀಸಲ್ಲಿ ವರ್ಕ್ ಮಾಡ್ಬೇಕಂತ. ಆದರೆ ದೇಶವನ್ನು ಕಾಯ್ತಾ ಇರುವಂತಹ ಸೈನಿಕರಿಗೆ, ದೇಶಕ್ಕಾಗಿ ಬಲಿದಾನ ಮಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರು, ಅವರು ಯಾವತ್ತೂ ತಮ್ಮ ಬಗ್ಗೆ ಚಿಂತೆ ಮಾಡಲಿಲ್ಲ. ಅವರಿಗೆ ಒಂದೇ ಇತ್ತು, ದೇಶ ಸ್ವಾತಂತ್ರ್ಯ ದೊರಕಿಸಿಕೊಡ್ಬೇಕು. ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ನಂತರ ಆ ದೇಶದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಎನ್ನುವುದು ಇಂದಿನ ಸೈನಿಕರ ಜವಾಬ್ದಾರಿ. ಇನ್ನೊಂದು, ಈ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮವನ್ನು ಮತ್ತಷ್ಟು ಮೆರುಗುಗಾಣಿಸಲಿಕ್ಕೆ ಇನ್ನೊಂದು ಪದ್ಯ ಈ ಕ್ಷಣದಲ್ಲಿ ಆದ್ರೆ ಬಹಳಷ್ಟು ಒಳ್ಳೇದಂತ ಹೇಳ್ತೇನೆ. ಖಂಡಿತ. ಚನ್ನವೀರ ಕಣವಿ ಅವರು ಬರೆದಂತಹ ವಿಶ್ವ ವಿನೂತನ ವಿದ್ಯಾಚೇತನ, ಬಹಳ ಸುಂದರವಾದ ಪದ್ಯವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ.
ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುರಿಗೋಪುರ ಸುರ ಶಿಲ್ಪಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪರಿತ್ರಿಕ್ತ ಕ್ಷೇತ್ರ ಮನೋಹಾರಿ ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಬಹಳ ಸುಂದರವಾಗಿ ಹಾಡಿದ್ರಿ. ಧನ್ಯವಾದ. ಬಹಳಷ್ಟು ಪ್ರದೇಶಗಳಲ್ಲಿ ಬಹಳಷ್ಟು ಭಾರತಾದ್ಯಂತ ನೀವು ಸಂಚಾರ ಮಾಡಿದ್ರಿ ಕಳೆದ ಒಂದು 18 ವರ್ಷಗಳಲ್ಲಿ. ಈ 18 ವರ್ಷಗಳಲ್ಲಿ ಇವತ್ತಿನ ತನಕ ಹೌದು ತಮ್ಮ ಜೀವನದಲ್ಲಿ ಮರೆಯಲಾಗದಿರುವಂತಹ ಒಂದು ಸುಂದರವಾದ ಕ್ಷಣ ನಿಮ್ಮ ಅಭಿಮಾನಿಗಳೊಟ್ಟಿಗೆ ಯಾವುದಾದ್ರೂ ನೀವು ಅನುಭವಿಸಿದ್ರೆ ಅದನ್ನು ನಮ್ಮ ವೀಕ್ಷಕರಿಗಾಗಿ ಅದನ್ನು ನೀವು ಹಂಚಿಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಈ ಒಂದು ಫ್ಯಾನ್ಸು ಫಾಲೋವಿಂಗು ಆಮೇಲೆ ಫ್ಯಾನ್ ಗ್ರೂಪ್ ಅವೆಲ್ಲ ನನಗೆ ಅಂದರೆ ಸೆಲೆಬ್ರಿಟಿ ಅವೆಲ್ಲ ವರ್ಡ್ಸ್ ನನಗಿನ್ನೂ ಡೈಜೆಸ್ಟ್ ಆಗಿಲ್ಲ ತಲೆಯಲ್ಲಿ, ಅಥವಾ ನಾನು ಅದನ್ನು ಪೋರ್ಟ್ರೇ ಮಾಡ್ಕೊಳ್ಳಿಕ್ಕೂ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಸೆಲೆಬ್ರಿಟಿ ಫ್ಯಾನ್ಸ್ ಎಲ್ಲ ಅಂದರೆ ತುಂಬ ದೊಡ್ಡ ಜನರಿಗಾಯಿತು. ಆ ಮಟ್ಟಕ್ಕೆ ಬೆಳಿಬೇಕು ಅಂತಂದರೆ ಇನ್ನು ತುಂಬ ಸಾಧನೆಯನ್ನು ಮಾಡಬೇಕು. ಸೊ ನಮ್ಮನ್ನು ಯಾರು ಇಷ್ಟಪಡ್ತಾರೆ, ನಮ್ಮನ್ನು ಯಾರು ಹಿತೈಷಿಗಳು ಅಂತ ನಾವು ಹೇಳ್ಬೋದು, ವೆಲ್ ವಿಶರ್ಸ್, ಅವರೆಲ್ಲರಿಗೂ ನಾನು ತುಂಬ ಫಸ್ಟ್ ಆಫ್ ಆಲ್ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದರೆ ನಮ್ಮನ್ನು ಅಷ್ಟು ಪ್ರೀತಿಯಿಂದ ಅವರು ನಮ್ಮ ಎಲ್ಲ ಸಾಂಗ್ಸ್ ಇರ್ಬೋದು, ಡ್ಯಾನ್ಸ್ ಬೇರೆ ಬೇರೆ ಪ್ರೋಗ್ರಾಮ್ಸಿಗೆಲ್ಲ ತುಂಬ ಜನ ಬರ್ತಾರೆ, ತುಂಬ ನಮ್ಮನ್ನು ಫಾಲೋ ಮಾಡ್ತಾರೆ. ಆ್ಯಂಡ್ ನಮ್ಮ ಒಂದು ಇನ್ಸ್ಪಿರೇಷನ್ ಅವರು. ನಾನು ಅವ್ರ ಥರ ಆಗಬೇಕು ಅಂತ ನನಗೆ ತುಂಬ ಜನ ಹೇಳಿದ್ರು. ನನಗೆ ನಿಮ್ಮ ಥರ ಆಗಬೇಕು ದೀಕ್ಷಾ ಅಕ್ಕ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಬಂದು ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಎಲ್ಲ ಒಂದು ಕಡೆ ನಮಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಇವಾಗ ಅಂತಲೂ ಅನಿಸುತ್ತೆ. ಸೊ ಇದೆಲ್ಲನೂ ಕೂಡ ಮರೆಯಲಾಗದ ಕ್ಷಣಗಳು. ಯಾಕಂದರೆ ಫಸ್ಟ್ ಟೈಮ್ ನಾನು ಆಟೋಗ್ರಾಫ್ ಕೊಟ್ಟದ್ದು ವೆನ್ ಐ ವಾಸ್ ಇನ್ 9th ಸ್ಟ್ಯಾಂಡರ್ಡ್. ಆಫ್ಟರ್ ಇದು ತುಂಬಿ ಹಾಡುವೆನು, ನನಗೆ ತಕ್ಷಣ ಸೆಕೆಂಡ್ ಡೇನೇ ಬಂದು ಒಂದು ಚಿಕ್ಕ ಮಗು ಆಳ್ವಾಸ್ ಅಲ್ಲಿ ನನಗೆ ಬಂದು ಅಕ್ಕ ಸೈನ್ ಮಾಡಿಕೊಡಿ, ನಿಮ್ಮ ಒಂದು ಆಟೋಗ್ರಾಫ್ ಬೇಕು ಅಂತ ಕೇಳಿತ್ತು. ಆವಾಗ ನನಗೆ ಅನ್ನಿಸ್ತು ಇಲ್ಲಿಂದ ನನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು. ಸೊ ನನ್ನನ್ನು ಇಷ್ಟೊಂದು ಜನ ಪ್ರೀತಿ ಇಷ್ಟಪಡ್ತಾರೆ ಆ್ಯಂಡ್ ನನ್ನನ್ನು ಇಷ್ಟೊಂದು ಜನ ಒಂದು ಆದರ್ಶ ಒಂದು ಏನು ಹೇಳ್ತಾರೆ ರೋಲ್ ಮಾಡೆಲ್ ಆಗಿ ನನ್ನನ್ನು ತಗೊಂಡಿದ್ದಾರೆ ಅಂತ ಗೊತ್ತಾದ ಮೇಲೆ ನನಗೆ ತುಂಬಾ ಖುಷಿ ಆಯಿತು. ಅವರೆಲ್ಲರ ಸಪೋರ್ಟಿಂದನೇ ನಾವೆಲ್ಲರೂ ಬೆಳೆಯೋದಕ್ಕಾಗೋದು. ಸೊ ಅದರಿಂದ ಅವರಿಗೆಲ್ಲರಿಗೂ ದೊಡ್ಡ ನಮಸ್ಕಾರನ ಹೇಳಿಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಮಕ್ಕಳು ತಂದೆಗೆ ಬಹಳ ಆತ್ಮೀಯರಾಗಿರ್ತಾರೆ ಅಂತ ಕೇಳಿದ್ದೇನೆ. ಅದಕ್ಕೆ ಸರಿಯಾಗಿ ZTV ಸರಿಗಮಪ ಸೀಸನ್ 13ರಲ್ಲಿ ನೀವು ನಿಮ್ಮ ತಂದೆ ಡಾಕ್ಟರ್ ರಾಮಕೃಷ್ಣ ಹೆಗ್ಡೆಯವರೊಟ್ಟಿಗೆ ವೇದಿಕೆಯಲ್ಲಿ ಪದ್ಯ ಹಾಡಿದ್ರಿ, ಜೋ ಲಾಲಿ. ಹೌದು, ಬಹಳ ಸುಂದರವಾಗಿ ಹಾಡಿದ್ರಿ. ಥ್ಯಾಂಕ್ ಯು. ತಮ್ಮ ಒಂದು ತಿಳಿದಿದ್ದೇನೆ ನಿಮ್ಮ ಬಗ್ಗೆ, ತಾವು ಸ್ವಲ್ಪ ತುಂಬಾ ಸೆನ್ಸಿಟಿವ್, ಭಾವುಕರು, ಹಾಗೆ ಸ್ವಲ್ಪ ಹಠಮಾರಿ ಅಂತ ತಿಳಿದಿದ್ದೇನೆ. ತಮ್ಮ ಜೀವನದ ತಮ್ಮ ಒಂದು ಈ ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾರೆ, ಅಂದ್ರೆ ಧನಾತ್ಮಕವಾದ ಅಂಶ, ಮತ್ತೆ ಹಾಗೇನಾದರೂ ಅದರ ಬಗ್ಗೆ ತಾವೇನು ಹೇಳ್ಬೇಕಂತ ಬಯಸ್ತಾ ಇದ್ದೀರಿ? ಪ್ಲಸ್ ಪಾಯಿಂಟ್ ನನಗೆ ಯಾವ ವಿಷಯ ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ. ಬಟ್ ವೀಕ್ನೆಸ್ ಅಂತೂ ಖಂಡಿತ ಇದೆ, ಬಿಕಾಸ್ ಐ ಆಮ್ ಇಮೋಷ್ನಲ್, ವೆರಿ ಇಮೋಷ್ನಲ್. ನನ್ನ ತಂದೆ ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಜೋ ಲಾಲಿ ಅನ್ನೋ ಹಾಡು ನಾನು ಮಲಗಿಸ್ಬೇಕಾದ್ರೆ ಹಾಡ್ತಾಯಿದ್ರು. ಅದು ಅವರು ಸ್ಟೇಜಲ್ಲಿ ಬಂದು ಪಾಪ ನನಗೋಸ್ಕರ ತುಂಬ ಚೆನ್ನಾಗಿ ಅವರ ಪ್ರಯತ್ನಕ್ಕೆ ಮೀರಿ ಅವರು ಹಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಇಡೀ ಎಪಿಸೋಡ್, ಎಲ್ಲರಿಗೂ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾನು ಇಡೀ ಫ್ಯಾಮಿಲಿಯವರು ಅವತ್ತು ಫುಲ್ ಎಮೋಷ್ನಲ್ ಆಗಿದ್ದರು. ಸೊ ಆ ಒಂದು ಮೂಮೆಂಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಅದೇ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಬಗ್ಗೆ ನನಗಷ್ಟು ಪ್ಲಸ್ ಪಾಯಿಂಟ್ ಏನು ನನಗೆ ಗೊತ್ತಿಲ್ಲ, ಬಟ್ ಮೈನಸ್ ಪಾಯಿಂಟ್ಸ್ ಅಂತೂ ಇದೆ, ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ತಮ್ಮ ವಿದ್ಯಾಭ್ಯಾಸಕ್ಕೆ ನಿಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾದಂತಹ ಶ್ರೀಯುತ CA ರಾಘವೇಂದ್ರ ಅವರವರು ತಮಗೆ ಫ್ರೀ ಎಜುಕೇಶನ್ ಅನ್ನು ಕೊಟ್ಟಿದ್ರು. ಅದು ಬಹಳಷ್ಟು ಒಂದು ಗಮನಿಸಬೇಕಾದ ಅಂಶ. ಯಾಕೆಂದ್ರೆ ಸಂಗೀತದ ಆರಾಧಕರು ಬಹಳಷ್ಟು ಮಂದಿ ಇರ್ತಾರೆ, ಆದರೆ ಆ ಸಂಗೀತದ ಆರಾಧಕರಾಗಿದ್ದುಕೊಂಡು ಸಂಗೀತ ಪ್ರೇಮಿಗಳನ್ನು ಹುರಿದುಂಬಿಸಲಿಕ್ಕೆ ವಿದ್ಯಾಭ್ಯಾಸದೊಟ್ಟಿಗೆ ಒಂದು ಬಹಳಷ್ಟು ಒಂದು ಉತ್ತಮವಾದಂತಹ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರುವವರು ಆ ಸಂಸ್ಥೆಯ ರಾಘವೇಂದ್ರ ಅವರು. ತಮ್ಮ ಈ ಅಭಿಮಾನಿಗಳಿಗೆ ತಾವೇನು ಮೆಸೇಜ್ ಕೊಡ್ಬೇಕಂತ ಬಯಸ್ತಾ ಇದ್ದೀರಾ? ಅಂದರೆ ಇವಾಗ ನಾನು ಕಲಿಸಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೊಂದು ವಿಷಯ ಕ್ಲಿಯರಾಗಿ ಗೊತ್ತಾಯಿತು. ಮಕ್ಕಳು 9th 10th ಬರಬೇಕಾದ್ರೆ ಡ್ಯಾನ್ಸು ಮ್ಯೂಸಿಕ್ ಅವ್ರು ಏನು ಕಲಿತಾ ಇದ್ದಾರೆ ನಿಲ್ಲಿಸ್ಬಿಡ್ತಾ ಇದ್ದಾರೆ, ಬಿಕಾಸ್ ಆಫ್ ಓನ್ಲಿ ಪ್ರೆಷರ್, ಕಾಲೇಜಿಂದ ಪ್ರೆಷರ್, ಸ್ಕೂಲಿಂದ ಪ್ರೆಷರ್. ಸೊ
ಎಲ್ಲಾ ಪ್ರೆಷರ್ ಒಟ್ಟಿಗೆ ಸೇರ್ಕೊಂಡು ಈ ಪ್ರೆಷರ್ ಕುಕ್ಕರ್ ಎಲ್ಲ ಹಾಗೆ ಆಗಿದೆ ಇವಾಗ. ಇತ್ತೀಚೆಗೆ ನಾನು ರಾತ್ರಿ 10 ಸುಮಾರು 10:30 ಗಂಟೆಗೆ ಒಂದು ಕಡೆಯಿಂದ ಬರ್ತಾ ಇರೋ ನೋಡಿದೆ, ಅಲ್ಲಿ ಆ PU ಕಾಲೇಜಿನಲ್ಲಿ ಲೈಟ್ ಆನ್ ಆಗಿದೆ. ನಾನು ಸೆಕ್ಯೂರಿಟಿ ಹತ್ರ ಕೇಳಿದೆ, ಏನಪ್ಪ PU ಕಾಲೇಜ್ ಲೈಟ್ ಆನ್ ಆಗಿದೆ ಅಂತ. ಮಕ್ಕಳಿಗೆ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದಾರೆ ಅಂತ. ಬಟ್ ನಾವೆಲ್ಲ ಶಾಲೆಯಲ್ಲಿ ಕಲಿಯುವಾಗ ನಮಗೆ ಪರೀಕ್ಷೆ ತಯಾರಿ ಅಂತೇನು ಇರ್ಲಿಲ್ಲ, ನಾವು ನಮ್ಮಷ್ಟಿಗೆ ಕಲ್ತ್ಕೊಂಡು ಬಂದಿದ್ದೇವೆ. ಖಂಡಿತ ಹೌದು. ಅದು ಪ್ರೆಷರ್ ಅದು ತಾನಾಗೆ ಇವಾಗ ಸಿಲೆಬಸ್ ಇಂದ ಎಲ್ಲ ಬಿಲ್ಡ್ ಆಗೋಗಿದೆ. ಮತ್ತೆ ಕಾಲೇಜಲ್ಲಿ ಎಲ್ಲರೂ ಒಂದೊಂದು ಮಾರ್ಕಿಗೂ ಕಿತ್ತಾಡ್ತಾರೆ. ಆದ್ರಿಂದ ಮಕ್ಕಳು ಸಂಗೀತ ಅವರಲ್ಲಿ ಕಲೆ ಇದ್ರೂ ಕೂಡ ಅವರು ನಿಲ್ಲಿಸಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ. ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮಲ್ಟಿ ಟಾಸ್ಕಿಂಗ್ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಓದಲೂಬಹುದು, ದಿನಕ್ಕೆ ಒಂದು ಟೈಮನ್ನು ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಇಂತಿಷ್ಟು ಟೈಮಲ್ಲಿ ಓದುವಿಕೆ, ಇಂತಿಷ್ಟು ಟೈಮಲ್ಲಿ ಪ್ರಾಕ್ಟೀಸ್, ಇಂತಿಷ್ಟು ಟೈಮಲ್ಲಿ ನಾನು ಆಟ ಆಡೋದು, ಎಲ್ಲದೂ ನೆಸಸರಿ. ಬರೀ ಓದ್ಕೊಂಡು ಜೀವನದಲ್ಲಿ ಏನೂ ಸಾಧಿಸೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಮನಃಶಾಂತಿಗೋಸ್ಕರ ಡೈವರ್ಟ್ ಆಗಲೇಬೇಕು. ಸೊ TV, ಫೇಸ್ಬುಕ್, ವಾಟ್ಸಪ್ ಇದನ್ನೆಲ್ಲ ಸ್ವಲ್ಪ ದೂರ ಇಟ್ಟು ನಮಗೆ ಮನಸ್ಸಿಗೆ ಏನು ಹಿತವಾಗುತ್ತೆ, ಹಿತ ಕೊಡುತ್ತೆ, ಈ ಥರ ಮ್ಯೂಸಿಕ್ಕನ್ನು ಕೇಳೋದು, ಡ್ಯಾನ್ಸ್ನ ಮಾಡೋದು, ಅದರಿಂದ ಬಾಡಿಗೂ ಎಕ್ಸಸೈಸ್ ಆಗುತ್ತೆ, ಮನಸ್ಸಿಗೂ ಎಕ್ಸಸೈಸ್ ಆಗುತ್ತೆ. ಸೊ ಓದುವಿಕೆ ಜೊತೆಗೆ ನಮ್ಮ ಏನು ಇಂಡಿಯನ್ ಆರ್ಟ್ ಫಾರ್ಮ್ಸ್ ಇದೆ ಅಥವಾ ನಿಮಗೆ ಯಾವ್ದು ಇಷ್ಟ ಇದೆ ಅದನ್ನು ಪ್ರಾಕ್ಟೀಸ್ನ ಮುಂದುವರ್ಸ್ಕೊಂಡೋಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಿಡಿಸ್ಬೇಡಿ ಅಂತ ಪೇರೆಂಟ್ಸಿಗೂ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ ಬಿಡಬೇಡಿ ಅಂತ ಎಲ್ಲ ಸ್ಟೂಡೆಂಟ್ಸಿಗೂ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಬಹಳ ಸುಂದರವಾದ ಸಂದೇಶವನ್ನು ನೀವು ಈ ಕಾರ್ಯಕ್ರಮ ನೋಡ್ತಾ ಇರುವಂತಕ್ಕಂತಹ ಎಲ್ಲ ಯುವ ಪ್ರತಿಭೆಗಳಿಗೆ ಹಾಗೂ ಅವರ ಹೆತ್ತವರಿಗೂ ಸಹ ಒಂದು ಸಂದೇಶ ಕೊಟ್ಟಿದ್ದೀರಿ. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಸುಮಾರು 1 ಗಂಟೆಯಷ್ಟು ಸಮಯ ನಮ್ಮೊಂದಿಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡು ನಿಮ್ಮ ಜೀವನದ ಸಾಧನೆಗಳ ಬಗ್ಗೆ ಒಂದು ಕಿರು ಚಿತ್ರಣವನ್ನು ನೀಡಿದ್ದೀರಿ. ನಮ್ಮ ಸಮಸ್ತ ಸ್ಪಂದನ TV ವೀಕ್ಷಕರ ಪರವಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳು. ಹಾಗೂ ತಮ್ಮ ಮುಂದಿನ ಜೀವನ ಮತ್ತಷ್ಟು ಉತ್ತಮ ರೀತಿಯಲ್ಲಿ ಮುಂದುವರಿಯಲಿ. ತಮಗೆ ಸಂಗೀತದಲ್ಲಿ, ನೃತ್ಯದಲ್ಲಿ ಹಾಗೂ ಸಿನಿಮಾ ಕ್ಷೇತ್ರಗಳಲ್ಲಿ ಮತ್ತಷ್ಟು ಒಳ್ಳೆಯ ಅವಕಾಶಗಳು ಸಿಕ್ಕಿ ನಿಮ್ಮ ಜೀವನ ಮತ್ತಷ್ಟು ಸಾರ್ಥಕತೆಯನ್ನು ಹೊಂದಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೀಕ್ಷಕರೇ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬಲಿದಾನ ಮಾಡಿದಂತಹ ಅದೆಷ್ಟೋ ಅನೇಕ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸ್ವಾತಂತ್ರ್ಯ ಯೋಧರನ್ನು, ಸ್ವಾತಂತ್ರ್ಯ ಸೇನಾನಿಗಳನ್ನು ಮತ್ತೊಮ್ಮೆ ನೆನಪಿಸ್ತಾ ಅವರಿಗೆ ನಮ್ಮ ಮನಪೂರ್ವಕವಾದಂತಹ ಅನಂತ ಕೋಟಿಗಟ್ಟಲೆ ನಮನಗಳನ್ನು ಸಲ್ಲಿಸ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇಂದಿನ ಈ ವಿಶೇಷ ಕಾರ್ಯಕ್ರಮ ವಿದುಷಿ ವಿಶಾರದೆ ಸ್ವಾತಂತ್ರ್ಯ ಪಂಚಮಿಯ ಒಂದು ಬಹಳಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನೀವೆಲ್ಲ ವೀಕ್ಷಿಸ್ತಾ ಇದ್ದೀರಿ. ತಮಗಾಗಿ ಸ್ವಾತಂತ್ರ್ಯೋತ್ಸವದ 72ನೇ ಸ್ವಾತಂತ್ರ್ಯೋತ್ಸವದ ಶುಭ ಹಾರೈಕೆಗಳೊಂದಿಗೆ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.